ಈ ಮಹಾಸಭೆಯನ್ನು ಪ್ರಾರಂಭ ಮಾಡುವುದಿಲ್ಲ. ಬಂಟರ ಸಂಘ ಉಳ್ಳಾಲ ವಲಯದ 2025-26ನೇ ಸಾಲಿನ ಈ ಮಹಾಸಭೆಯ ಅಧ್ಯಕ್ಷ ಸ್ಥಾನವನ್ನು ಶ್ರೀ ರವೀಂದ್ರ ರೈ ಕುಳಾಲ ನಿರ್ವಹಿಸುತ್ತದೆ. ಅರೆ ನಮ್ಮ ಮಾತಿನ ಪರವಾದ ಹೃತ್ಪೂರ್ವಕ ಸ್ವಾಗತ. ಅಂತೆಯೇ ವೇದಿಕೆ ಉಪಾಧ್ಯಕ್ಷೆಯಾಗಿನ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ ಅರೆಲ್ಲ ಮಾತಿನ ಪರವಾದ ಹೃತ್ಪೂರ್ವಕ ಸ್ವಾಗತ. ಪ್ರಧಾನ ಕಾರ್ಯದರ್ಶಿಯಾಗಿನ ಆನಂದ್ ಶೆಟ್ಟಿ ಅರೆಲ್ಲ ನಮ್ಮ ಮಾತಿನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಅಂತೆಯೇ ಕೋಶಾಧಿಕಾರಿ ತಲಪಾಡಿ ಶ್ರೀ ಕೆ ವಿವೇಕ್ ರೈ ಮೆಕ್ಲೆನ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚೆನೆ ಸಂಘಟನಾ ಕಾರ್ಯದರ್ಶಿ ಆಯ್ನ ಪ್ರವೀಣ್ ರೈ ಇಲಿಯಾರುಲ್ಲೇರು ಅರೆನ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚೆನೆ ಮಹಿಳಾ ವಿಭಾಗದ ಅಧ್ಯಕ್ಷ ಆಯ್ನ ಶ್ರೀಮತಿ ಅರುಂಧತಿ ಶೆಟ್ಟಿ ಅಮ್ಲಮಗರುಲ್ಲೇರು ಅರೆನ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಸಾಂಸ್ಕೃತಿಕ ವಿಭಾಗದ ಭಾಗ್ಯರ ಶೆಟ್ಟಿ ಯುವ ವಿಭಾಗದ ಅಧ್ಯಕ್ಷ ಆಯ್ನ ನಿಶಾಂತ್ ಶೆಟ್ಟಿ ಇಲ್ಲರು ಅರೆನ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು. ಅಂತೆಯೇ ಸಿರಿ ಸ್ವಸಹಾಯ ಸಂಘದ ಮುಖ್ಯ ಕಾರ್ಯನಿರ್ವಾಹಕಿ ಆಯ್ನ ಶ್ರೀಮತಿ ಚಿತ್ರಾ ಅಡ್ಯಂತಯರುಲ್ಲರು ಅರೆನ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು. ಅಂಚೆನೆ ವಲಯದ ಮಾಜಿ ಅಧ್ಯಕ್ಷರನಕಲ್ನ ಉಪಸ್ಥಿತಿ ಉಂಡು, ಮಾಜಿ ಪದಾಧಿಕಾರಿನಕಲ್ನ ಉಪಸ್ಥಿತಿ ಉಂಡು. ಅಕ್ಲೇನು ಪೂರ ಗೌರವಡು ಸ್ವಾಗತ ಮಲ್ತೊಂದಿಲ್ಲ. ಅಂಚೆನೆ ಈ ಮಹಾಸಭೆ ಬಣ್ಣಗ ನಮ್ಮ ಸದಸ್ಯರೇ ನಮ್ಮ ಜೀವಾಳ ಇನ್ನಿತ ಸದಸ್ಯರು ಪೂರ ಬೈದೇರು ನಿಖಲೆ ಮಾತೆರೆಗಲ್ಲ ವಲಯ ಸಂಘದ ಪರವಾದ ಹೃತ್ಪೂರ್ವಕ ಸ್ವಾಗತ ಕೊರೋನಿಲ್ಲ. ಅಂಚೆನೆ ದೃಶ್ಯ ಮಾಧ್ಯಮದ ಕೊಲ್ಲೇರು ಪತ್ರಿಕಾ ಮಾಧ್ಯಮದಲ್ಲೇರು ಅಂತ ಬೈದನ ಮಾತ ಬಂದುಲೇನಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಈ ಮಹಾಸಭೆಯ ಅಧ್ಯಕ್ಷರು ನಡಪಾದ ಕೊರಡೊಂದು ಯಾನ್ ಕೇಳೋನು. ಪದಾಧಿಕಾರಿಣೆ ಮೋಕೆಡೆ ಎದುಕೊನ್ನ ಒತ್ತು ಗುರ್ಕರ್ಲೈನ ಸಹಿತ ಇಂಥ ಈ ಕೂಟಗೂ ಎದುಕೊಂದಲೇ ಬಂದೆ ಇನ್ನಿತ ಈ ಮುಂಜಲಿತ ಕೆ ರವೀಂದ್ರ ರೈ ಕಲ್ಲಿಮಾರಿ ಕೋಣಾಚೆ ಮೇರೆಗೆ ನಮ್ಮ ವಲಯದ ಮಾತೃ ಶೆಟ್ಟೆ ಪುಷ್ಪ ಕೊಡ್ತು ಇನ್ನಿತ ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡು ಬಂಡದೆ ಭಿನ್ನ ಮಲ್ತೊಂದಿಲ್ಲ. ನನ್ನ ದುಂಬುಗು ವಲಯಾಧ್ಯಕ್ಷರೇನ ಶ್ರೀತ ರವೀಂದ್ರ ರೈಕಲ್ ಪದಾಧಿಕಾರಿಗಳಿಗೆ ಪೂ ಕೊಡ್ದು ಮೋಕೆಡೆ ಎದುಕೊಂಡು ಬಂಡದೆ ಭಿನ್ನ ಮಲ್ತೊಂದಿಲ್ಲ. ಮೋಹನ್ದಾಸ್ ಗಾಬ್ರಾಳಿಗೆ ಮಲ್ಲಿಕಾ ಭಂಡಾರ್ನು ಒತ್ತು ಗುರ್ಕಾರ್ದಿ ಪ್ರಧಾನ ಕಾರ್ಯಂತರಿ ಆನಂದ ಶೆಟ್ರ್, ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ರೈಕಲ್, ಜತೆ ಕಾರ್ಯದರ್ಶಿ ರಿತೇಶ್ ಶೆಟ್ರ್, ಜತೆ ಕಾರ್ಯದರ್ಶಿ ವಿವೇಕ್ ರೈಕಲ್, ಅಂಚನೆ ಸುಶಾಂತ್ ಶೆಟ್ರ್ ಯುವ ವಿಭಾಗ, ಅರುಂಧತಿ ಶೆಟ್ಟಿ ಮಹಿಳಾ ವಿಭಾಗ, ಸಿರಿ ಸ್ವಸಹಾಯದ ಕಾರ್ಯವಾಹಿ ನಿರ್ದೇಶಕಿ ಚಿತ್ರಾ ಅಡ್ಯಂತ ಸೋಲ್ಮೇಲು ಅವರ ವೇದಿಕೆ ಇರ್ಬೋದು ಅಧ್ಯಕ್ಷರಿದೆ ಪೂದ ಮಾನಾದಿಗೆ ಸ್ವೀಕಾರ ಮಲ್ಪಡು ವೇದಿಕೆ ಮಿತ್ರ ಮತ್ತದ ಅಧ್ಯಕ್ಷರಿದೆ ಪೂತ ಮಾನಾದಿಗೆ ಸ್ವೀಕಾರ ಮಲ್ಪಡು ಉಳ್ಳಾಲ ಹರೀಶ್ ಆಳ್ವೇರು ಹೆಚ್ಚಿನ ಅಂಡ ಏರಂಡಲಂಜಿ ಪದಾಧಿಕಾರಿಗಳು ಬರ್ತದೆ ಈ ಒಂಜಿ ಪೂತ ಮರ್ಯಾದೆಯನ್ನು ಸ್ವೀಕಾರ ಮಲ್ಪಡದೆ ವಿನಂತಿ ಮಲ್ತೊಂದು ಉಳ್ಳಾಲ ಹರೀಶ್ ಆಳ್ವ, ತಿರುಮಣ್ಣೂರು ಸುರೇಂದ್ರ ಶೆಟ್ಟಿ, ಸೋಮೇಶ್ವರ ಪುರುಷೋತ್ತಮ ಶೆಟ್ಟಿ, ಕೋಟೆಕ್ಕಾರು ಪ್ರವೀಣ್ ಶೆಟ್ಟಿ, ತಲಪಾಡಿ ರಮೇಶ್ ಆಳ್ವ, ಕಿನ್ಯಾ ಗಣೇಶ್ ಶೆಟ್ಟಿ, ಮಂಜನಾಡಿ ಪ್ರಕಾಶ್ ಮಲ್ಲಿ, ಕೋಣಾಜೆ ರಮನಾಥ ಶೆಟ್ಟಿ, ಅಮ್ಳಮಗರು ಸಂದೀಪ್ ಶೆಟ್ಟಿ, ಮುನ್ನೂರು ಶಬರೀಶ್ ಶೆಟ್ಟಿ, ಬೆಳ್ಮ ವಿಶ್ವನಾಥ ಶೆಟ್ಟಿ, ಹರೇಕಳ ಮೋಹನ್ದಾಸ್ ಶೆಟ್ಟಿ, ಪಾವೂರು ಯೋಗೀಶ್ ಹೆಗ್ಡೆ, ಬೋಳ್ಯಾರು ಭಾಸ್ಕರ್ ಶೆಟ್ಟಿ.
24ನೇ ಮಹಾಸಭೆತ್ತ ಈ ಒಂಜಿ ಪೊರ್ಲ ಕಂಠಿತ ಪೊರ್ಲ ಲೆಸೆಡೆ 14 ಗ್ರಾಮದ ಅಧ್ಯಕ್ಷರುಗಳಿಗೆ ಪೂತ ಮಾನಹದಿಗೆ ಮಲ್ತದೆ ನನ್ನ ತುಂಬದ ಕಾರ್ಯಕ್ರಮ ಜಾತೆ ಬೇತೆ ಬೇತೆ ವಿಷಯದಲ್ಲಿ ನಡೆದವರ ಕಾರ್ಯಕ್ರಮವನ್ನು ಅಧ್ಯಕ್ಷರೇ ಮುಂದುವರಿಸಿದ ಪಂಡದೆ ಆಡ ನಮ್ರವಾದ ವಿನಂತಿ ಮಾಡ್ತಾರೆ. ನನ್ನ ಮಿತ್ತಿಗೆ ಗತ ವರ್ಷದ ಮಹಾಸಭೆಯ ನಡವಳಿಗಳನ್ನು ಓದಿ ದಾಖಲಿಸುವುದು ಪ್ರಧಾನ ಕಾರ್ಯದರ್ಶಿಯವರಿಂದ. ಆತ್ಮೀಯ ಬಂಧುಗಳೇ, ಕರಿನ ವರ್ಷದ ಮಹಾಸಭೆ ಜೂನ್ 29 ತಾರೀಕು ದಾನಿ ನಡತಿತ್ತಂಡು ಐತ ವಿವರಣೆ ಇತ್ತೆ ನಿಗಲೆ ಕೊರ್ನಂಚಿನ ಪುಸ್ತಕದ 3ನೇ ಪೇಜ್ ಬರೀತಂಡು ಐನ ಸೂಕ್ಷ್ಮವಾದ ಏನು ಓದ್ವೆ. 23ನೇ ವಾರ್ಷಿಕ ಮಹಾಸಭೆಯು ದಿನಾಂಕ 29/6/2025 ಆದಿತ್ಯವಾರ ಬಂಟರ ಭವನ ಹಸೇಗೋಳಿ ಇಲ್ಲಿ ವಲಯ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಸುರೇಶ್ ಚೌಟ ಕಕ್ಕೆಮಾಜುಲಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ವಲಯ ಸಂಘದ ಪದಾಧಿಕಾರಿಗಳು, ಸಿರಿ ಸ್ವಸಹಾಯ ಒಕ್ಕೂಟದ ಕಾರ್ಯನಿರ್ವಾಹಕ ನಿರ್ದೇಶಕರು, ಮಹಿಳಾ ಹಾಗೂ ಯುವ ವಿಭಾಗದ ಅಧ್ಯಕ್ಷರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ವಲಯದ ವಾರ್ಷಿಕ ವರದಿಯನ್ನು ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋಪಾಲಕೃಷ್ಣ ಮೇಲಂಟರು ಸಭೆಯಲ್ಲಿ ಮಂಡಿಸಿದರು. ಇದಕ್ಕೆ ಮಹಾಸಭೆಯು ಸರ್ವಾನುಮತೆಯಿಂದ ಅಂಗೀಕಾರ ನೀಡಿತು. ವಾರ್ಷಿಕ ಲೆಕ್ಕಪತ್ರಗಳನ್ನು ಹಾಗೂ ರಜತ ಸಂಭ್ರಮದ ಲೆಕ್ಕಪತ್ರಗಳನ್ನು ಕೋಶಾಧಿಕಾರಿ ಶ್ರೀ ಜಗದೀಶ್ ಸುಲಾಯರವರು ಸಭೆಯಲ್ಲಿ ಮಂಡಿಸಿದರು. ಸರ್ವಾನುಮತದಿಂದ ಮಹಾಸಭೆಯಲ್ಲಿ ಅಂಗೀಕಾರ ಪಡೆಯಲಾಯಿತು. ಸಿರಿ ಸ್ವಸಹಾಯ ಒಕ್ಕೂಟದ ವರದಿ ಹಾಗೂ ಲೆಕ್ಕಪತ್ರಗಳನ್ನು ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಗೀತಾ ಶೆಟ್ಟಿಯವರು ಸಭೆಗೆ ಮಂಡಿಸಿ ಅಂಗೀಕಾರ ಪಡೆಯಲಾಯಿತು. ಯುವ ವಿಭಾಗದ ವರದಿಯನ್ನು ಯುವ ವಿಭಾಗದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಅಡ್ಯಂತಯರವರು ಸಭೆಯಲ್ಲಿ ವಾಚಿಸಿದರು. ಮಹಿಳಾ ವಿಭಾಗದ ವರದಿಯನ್ನು ಮಹಿಳಾ ಅಧ್ಯಕ್ಷೆ ಚಿತ್ರಾ ಅಡ್ಯಂತಯವರು ವಾಚಿಸಿದರು. ಸಾಂಸ್ಕೃತಿಕ ವರದಿಯನ್ನು ಶ್ರೀ ರಿತೇಶ್ ಶೆಟ್ಟಿಯವರು ವಾಚಿಸಿದರು ಹಾಗೂ ಕ್ರೀಡಾ ವಿಭಾಗದ ವರದಿಯನ್ನು ಶ್ರೀ ಆಕಾಶ್ ಶೆಟ್ಟಿಯವರು ಸಭೆಯಲ್ಲಿ ವಾಚಿಸಿದರು. ಎಲ್ಲ ವರದಿಗಳನ್ನು ಕೂಡ ಸರ್ವಾನುಮತದಿಂದ ಮಹಾಸಭೆಯಲ್ಲಿ ಅಂಗೀಕರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ಸುಜಾತ ಶೆಟ್ಟಿಯವರು ಪ್ರಾರ್ಥನೆ ನೆರವೇರಿಸಿ ವಲಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋಪಾಲಕೃಷ್ಣ ಮೇಲಂಟರವರು ಸಭೆಗೆ ಎಲ್ಲರನ್ನು ಸ್ವಾಗತಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಮಾಜಿ ಅಧ್ಯಕ್ಷರುಗಳಾದ ಶ್ರೀ ಎಸ್ ಜಯರಾಮ್ ಸಾಂತ, ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಹಾಗೂ ಹಿರಿಯ ಸದಸ್ಯರುಗಳಾದಂಥ ಶ್ರೀ ಸಂಜೀವ ಶೆಟ್ಟಿ ಅಮ್ಲಮಗುರು ಹಾಗೂ ಶ್ರೀ ಕೃಷ್ಣ ಶೆಟ್ಟಿ ತಾಮಾರ್ ಇವರು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಕಳೆದ 1 ವರ್ಷದ ಅವಧಿಯಲ್ಲಿ ಆಗಲಿದ ಸಮಾಜ ಬಾಂಧವರನ್ನು ಸ್ಮರಿಸಿಕೊಂಡು ಮಹಾಸಭೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಭಾಧ್ಯಕ್ಷೆ ವಹಿಸಿದ ವಲಯಾಧ್ಯಕ್ಷರಾದ ಸುರೇಶ್ ಚೌಟರವರು ತಮ್ಮ ಅಧ್ಯಕ್ಷೀಯ ಮಾತುಗಳಲ್ಲಿ ಕಳೆದ 4 ವರ್ಷಗಳಲ್ಲಿ ಸಂಘವು ನಡೆಸಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ಇತ್ತೀಚೆಗೆ 15/6/2025 ಜರುಗಿದ 25ನೇ ವರ್ಷದ ಸವಿನೆನಪಿಗಾಗಿ ಆಚರಿಸಿದ ರಜತ ಸಂಭ್ರಮದ ಬಗ್ಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದು, ಈ ಸಂದರ್ಭ ಸಹಕಾರ ನೀಡಿದ ಕಟ್ಟಣ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ ಬಿ ವಿವೇಕ್ ಶೆಟ್ಟಿ ಬೊಲ್ಲೆಗುತ್ತು ಹಾಗೂ ಸಂಘದ ಮಾಜಿ ಅಧ್ಯಕ್ಷರುಗಳು, ಮಾಜಿ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಾಜ ಬಾಂಧವರ ಸೇವೆಯನ್ನು ಸ್ಮರಿಸಿದರು. ಚುನಾವಣಾಧಿಕಾರಿಗಳಾದ ಶ್ರೀ ಪುಷ್ಪರಾಜ ಬಂಗಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸಲಾಯಿತು. ಅವರು 2025-26, 26-27ನೇ ಸಾಲಿನ ವಲಯ ಪದಾಧಿಕಾರಿಗಳ, ಕಾರ್ಯಕಾರಿ ಸಮಿತಿ ಸದಸ್ಯರ ಹಾಗೂ ಗ್ರಾಮ ಸಮಿತಿಗಳ ಪದಾಧಿಕಾರಿಗಳನ್ನು ಮಹಾಸಭೆಯಲ್ಲಿ ಘೋಷಿಸಿದರು. ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಳಿಕ ನಡೆದು ವಲಯದ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಯರಾಮ ಸಾಂತರವರು ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಮಾತುಗಳನ್ನು ಆಡಿದರು. ವಲಯದ ನೂತನ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಇವರು ಮುಂದಿನ ವರ್ಷಗಳಲ್ಲಿ ಸಂಘದ ಪ್ರಗತಿಗೆ ಸರ್ವ ಬಂಧುಗಳ ಸಹಕಾರವನ್ನು ಅಪೇಕ್ಷಿಸಿದರು. ವಲಯದ ನೂತನ ಪ್ರಧಾನ ಕಾರ್ಯದರ್ಶಿ ಶ್ರೀ ಆನಂದ್ ಶೆಟ್ಟಿ ಅವರು ಧನ್ಯವಾದವಿದ್ದರು. ರಾಷ್ಟ್ರಗೀತೆಯೊಂದಿಗೆ ಮಹಾಸಭೆಯ ಕಲಾಪಗಳನ್ನು ಮುಕ್ತಾಯಗೊಳಿಸಲಾಯಿತು. ಇದು ಕಳೆದ ವರ್ಷದ ವಾರ್ಷಿಕ ವರದಿಯ ಮುಖ್ಯಾಂಶಗಳು. ಇದನ್ನು ತಾವು ಈಗಾಗಲೇ ತಮಗ ನೀಡಿದಂಥ ಪುಸ್ತಕದಲ್ಲಿ ನೀಡಲಾಗಿದೆ. ತಾವು ಅದನ್ನು ಎಲ್ಲರೂ ಅನುಮೋದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಅಂಗೀಕಾರ ವಾರ್ಷಿಕ ವರದಿಲ್ಲ, ನಮ್ಮ ಆ ವರದಿ ಪುಸ್ತಕದ 4ನೇ ಪುಟದ್ದು 1ನೇ ಪುಟ ಮಟ್ಟುಂಡು ಆಯ್ತಾ. ಓದೋಡ ಆಯ್ನ ಎಂಜಿನ ಪನ್ನೋಟ ಇಟ್ಟು ಒಂದು ಎಲ್ಲ ವ್ಯತ್ಯಾಸ ಉಂಡು. ಉಪಸಮಿತಿಗಳು ಪುಟ ಸಂಖ್ಯೆ 5 ಅಧ್ಯಕ್ಷರು ಅರ್ನ ಪುದರ್ ನಿಶಾಂತ್ ಶೆಟ್ಟಿ ಅವು ಸುಶಾಂತ್ ಆತಂಡು ಆ ತಪ್ಪನ್ನು ಸರಿಪಡಿಸೋ ಒಂದು ವಿನಂತಿ ಮಲ್ತೋಣ. ಅಂಜನೆ ನಮ್ಮ ಜೊತೆ ಕಾರ್ಯದರ್ಶಿ
ವರುಣ್ ಶೆಟ್ಟಿಯಿಂದ ಆತಂಡು ವರುಣ್ ಅತ್ತವು ರೋಹನ್ ಶೆಟ್ಟಿ ಮುದ್ರಣಡ್ ರಡ್ಡು ದೋಷ ಅಯ್ಯನ ನಿಗಲು ಸರಿ ಮಲ್ತದ ಓದು ವಿನಂತಿ ಮಲ್ತೊಣ್ವೆ ಅಯ್ಯನ ಎರನ್ಲ ಸೂಚನೆ ಮಲ್ತದ ಬೊಕ್ಕೋರಿ ಅನುಮೋದನೆ ಮಲ್ಪಡೊಂದು ವಿನಂತಿ ಮಲ್ತೊಣ್ವೆ ಅಶೋಕ್ ರೈಕಲು ಸೋಮೇಶ್ವರ ಸೂಚನೆ ಮಲ್ತದೇರಿ ಅನುಮೋದನೆ ಗೋಪಾಲಕೃಷ್ಣ ಮೇಲಂಟೇರು 2025-26ನೇ ಸಾಲಿನ ಪರಿಶೋಧಿತ ಲೆಕ್ಕಪತ್ರ ಮಂಡನೆ ಮತ್ತು ಅಂಗೀಕಾರ. ನಮ್ಮ ಕೋಶಾಧಿಕಾರಿನ ಯಶವಂತ್ ಶೆಟ್ರೆ ಅರೆ ಒಂದು ಅನಾರೋಗ್ಯದಾದ ಈಡೆ ಹಾಜರಾಯರ ಆತಿಜಿ ಆರ್ನ ಪರವಾದ ಕಾರ್ಯದರ್ಶಿಗಳು ಇನ್ನು ಮಂಡನೆ ಮಲ್ಪಡು ಬಂದಿದೆ ಅನ್ನಕ್ಕೆ ಏನೊಂದಿಲ್ಲ ಬಂದಲ್ಲ ಪುಟ ಸಂಖ್ಯೆ ಒರ್ಮುಡ್ದು 11 ಮುಟ್ಟ ಮೂಜಿ ಪೇಜಿಡ್ ಬಂಟರ್ ಸಂಘ ಉಲ್ಲಾಲ ವಲಯದ ಕರೀನ ಏಪ್ರಿಲ್ 1/4/2025 31/6/2026 ಮಟ್ಟದ ಒಟ್ಟು ಜಮಾ ಖರ್ಚು ಉಂಡು ಅಂಚನೆ ಆದಾಯ ಪಕ್ಕ ಖರ್ಚಿದ ವಿವರ ಉಂಡು ಅಂಚನೆ ನಮ್ಮ ಬ್ಯಾಲೆನ್ಸ್ ಶೀಟ್ ಆಸ್ತಿ ಜವಾಬ್ದಾರಿ ತಕ್ತೆ ಉಂಡು ನೆತ್ತ ಮುಖ್ಯಾಂಶ ಪಂಪುಂಡಾಂಡ ಕರಿನ ವರ್ಷ ಆರಂಭಿಕ ಶುಲ್ಕ ನಮ್ಮಡ 5,26,317 ಪೈಸೆ 31 ಬೈತಂಡು ಕರಿನ ವರ್ಷ ನಮ್ಮ ಕಟ್ಟಡ ನಿಧಿಗೆ ಸುಮಾರು 48,96,450 ರೂಪಾಯಿ ವಿವಿಧ ಗ್ರಾಮ ಸಮಿತಿದ ಮೂಲಕ ನಂಗೆ ದೇಣಿಗೆ ಡೊನೇಷನ್ ಬೈದಂಡು ಐದು ಪಕ್ಕ ನಮ್ಮ ಕಡೆಕೆಲ ನಂಗೆ ಒಂತೆ ಪೇಮೆಂಟ್ಗೆ ಬಾಕಿ ಆಣಕ್ಕೆ ಸಿರಿ ಮಹಿಳಾ ಉಳಿತಾಯ ಗುಂಪುಡ್ದು 1 ಲಕ್ಷ ಸಾಲ ರೂಪಡುದೆ ತೊಂಡ ಅಂಜನೆ ನಮ್ಮ ಕೆಲವು ಕಾರ್ಯಕ್ರಮಗೂ ಪೋಯರೆತ್ತಿನ ಕರಿ ವರ್ಷ ಒಂಜಿ ಆಟಿದ ಕಾರ್ಯಕ್ರಮ ನಮ್ಮ ಮೂಲ ಮಲ್ತ ಆಯ್ತ ಒಟ್ಟಿಗೆ ಒಂಜಿ ಬಜಿಪೆದ ಒಂಜಿ ಕಾರ್ಯಕ್ರಮಗೂ ಪೋಯಿನ ಸಂದರ್ಭಡು ನಮ್ಮ ಸದಸ್ಯರ ದೇಣಿಗೆ ಸಂಗ್ರಹ ಮಲ್ತ ಸುರತ ಆಟಿದ ಕಾರ್ಯಕ್ರಮಗೂ ದೇಣಿಗೆ ಸಂಗ್ರಹ 85,000 ಸಮಿಷಲೆ ಬಜಿಪೆ ಸಂಘದ ಕಾರ್ಯಕ್ರಮಗೂ ದೇಣಿಗೆ ಸಂಗ್ರಹ ಬೊಕ್ಕ ಇತರ ದೇಣಿಗೆ ಎಂದುಂಡು 3,38,202 ರೂಪಾಯಿ ನಮ್ಮ ಆಟಿದ ಕಾರ್ಯಕ್ರಮ ಅಂಜನೆ ವಿವಿಧ ಕಾರ್ಯಕ್ರಮಗೂ ನಮ್ಮ ಡೊನೇಷನ್ ಕಲೆಕ್ಟ್ ಮಲ್ತದ ಬೊಕ್ಕ ಸಭಾಭವನದ ಬಾಡಿಗೆ ಕರಿನ 1 ವರ್ಷಡು 13,16,200 ರೂಪಾಯಿ ಬೈದಂಡು ಬ್ಯಾಂಕ್ದ ಬಡ್ಡಿ 4,04,047 ರೂಪಾಯಿ ಬೊಕ್ಕ ಅಜೀವ ಸದಸ್ಯತ್ವ ಶುಲ್ಕ 12,600 ಬೈದಂಡು ನಮ್ಮ ಮಾತ ಒಟ್ಟು ಓಪನಿಂಗ್ ಬ್ಯಾಲೆನ್ಸ್ ಡೊನೇಷನ್ ಬಿಲ್ಡಿಂಗ್ ಫಂಡ್ ಪೂರ ಸೇರಿದು 74,74,814 ರೂಪಾಯಿ 39 ಪೈಸೆ ಒಟ್ಟು ಸಂಗ್ರಹ ನೆಟ್ ಖರ್ಚಿದ ವಿವರ ಇಂಚೊಂಡು ಲೆಕ್ಕ ನಿರ್ವಹಣಾ ಶುಲ್ಕ ಆಡಿಟ್ ಫೀಸ್ 51,310 ರೂಪಾಯಿ ಸ್ಥಿರಾಸ್ತಿ ನಮ್ಮ ಕಟ್ಟಡ ಕಟ್ಟಿ ಮಿತ್ತದ ಮೇಲಂತಸ್ತದ ಪೂರ ಕೆಲಸನ ಪೂರ್ತಿ ಮಲ್ಪನಾಗ 55,19,80 ರೂಪಾಯಿ ಖರ್ಚಾತಂಡು ಬೊಕ್ಕ ವಾಲ್ ಬಾಡಿಗೆ ಒಂಜಿ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ನಮ್ಮ ವಾಪಸ್ ಕೊಡ್ತಾ ಆ ಬಾಡಿಗೆನೆ ಅವು 34,000 ರೂಪಾಯಿ ಬೊಕ್ಕ ಒಟ್ಟು ನಮ್ಮ ಖರ್ಚು ಕರಿನ ವರ್ಷ 20 ಲಕ್ಷ ವಿವಿಧ ನೆಕ್ ಐಟ್ ಮಹಾಸಭೆತ ಖರ್ಚು ಕರಿಸರ್ತಿ ಚುನಾವಣೆ ಇತ್ತಂಡು ಅಂಜನೆ ವಿದ್ಯಾರ್ಥಿ ವೇತನ ಇತ್ತಂಡು ಪ್ರತಿಭಾ ಪುರಸ್ಕಾರ ಈ ಒಟ್ಟು ಕಾರ್ಯಕ್ರಮಗ ಮಹಾಸಭೆಗೆ 51,421 ಖರ್ಚು ಆತಂಡು ಬ್ಯಾಂಕ್ದ ಸರ್ವಿಸ್ ಚಾರ್ಜ್ 3,626 ರೂಪಾಯಿ ಪೈಸೆ 75 ಹಾಲ್ ಸ್ವಚ್ಛತೆದ ಖರ್ಚು 1,74,500 ಕರೆಂಟ್ ಬಿಲ್ 2,78,744 ಡೀಸೆಲ್ ಖರ್ಚು 88,410 ಜನರೇಟರ್ ನಿರ್ವಹಣಾ ಶುಲ್ಕ 17,464 ಒಂಜಿ ನಮ್ಮ ಸಮಾಜದ ಬಂಧುಗೂ ವೈದ್ಯಕೀಯ ನೆರವು ಕೊಡ್ತಾ ಐಕೆ ವೈದ್ಯಕೀಯ ಚಿಕಿತ್ಸೆಗೆ ಸಹಾಯಧನ ಕೊಡ್ತಾ 15,000 ಬೊಕ್ಕ ಫೆಡರೇಷನ್ದ ಮೆಂಬರ್ಶಿಪ್ ಫೀಸ್ 12,000 ಇತರ ಖರ್ಚು ಈ ಆಲ್ದ ನಿರ್ವಹಣೆಗೆ ಬಡೇನಂಚಿನ ಇತರ ಖರ್ಚು 5,142 ಪೂಜಾ ಗಣಹೋಮ ನಮ್ಮ ಈ ಬಿಲ್ಡಿಂಗ್ ಉದ್ಘಾಟನೆ ದಿನತ್ತಾನೆ ನಡಪಣಂಚಿನ ಗಣಹೋಮದ ಖರ್ಚು 3,325 ಕೊರಿಯರ್ ಬೊಕ್ಕ ಅಂಚೆ ಖರ್ಚು 509 ಮುದ್ರಣ ಬೊಕ್ಕ ಸ್ಟೇಷನರಿ 11,748
ಪಂಚಾಯತದ ತೆರಿಗೆ 59,000 ವರ್ಷ 26 ಸಭೆಯ ನಮ್ಮ ತಿಂಗಳ ಸಭೆ ಅಂಜನೆ ವಿಶೇಷ ಸಭೆ ಇತ್ತ ಆಯ್ತಾ ಒಟ್ಟು ಉಪಹಾರದ ಖರ್ಚು 31,335. ರಿಪೇರಿ ಮತ್ತು ನಿರ್ವಹಣೆ ನಮ್ಮ ಕಟ್ಟಡಕ್ಕೆ ಸಂಬಂಧಪಟ್ಟ ವಿವಿಧ ಸೊತ್ತುಲ್ನ ರಿಪೇರಿ ಬೊಕ್ಕ ನಿರ್ವಹಣೆಗೆ 59,095. ಸಿಬ್ಬಂದಿ ಸಂಬಳ 2,27,100. ಕುಡಿಯುವ ನೀರಿನ ಖರ್ಚು 2,564. ಸಭೆ ಸಮಾರಂಭದ ಖರ್ಚು ಕರಿನ ವರ್ಷ ಮಲ್ತನಂಜಿನ ನಮ್ಮ ರಜತ ಸಂಭ್ರಮ 5 ಬೊಕ್ಕ ಮಹಾಸಭೆತ ಬೇತೇನುಂಡು. ಆ ರಜತ ಸಂಭ್ರಮದ ಒಟ್ಟು ಖರ್ಚು 9,66,144. ಇಂಚ ಅದು ಬ್ಯಾಂಕ್ ಖಾತೆಡು ಮೊರಣಿ ಏಪ್ರಿಲ್ಡು 40,099 ರೂಪಾಯಿ 54 ಪೈಸೆ ಇತ್ತುಂಡು. ಒಕ್ಕ ಕೈಟ್ ನಗದು 7,171 ಇತ್ತುಂಡು. ಇಂಚ ಒಟ್ಟು ಕರಿನ ವರ್ಷಡು 74,74,816 ಪೈಸೆ 39. ಈತ ನಮ್ಮ ಕರಿ ವರ್ಷದ ಜಮಾ ಬೊಕ್ಕ ಖರ್ಚುದ ವಿವರ ಅಂಚನೆ 10ನೇ ಪೇಜಿಡು ದ್ವೇ ಖರ್ಚಿನ ಬೊಕ್ಕ ಆದಾಯನ ಪಾಡ್ದೇರು ಆಯ್ತಾ. ಒಟ್ಟಿಗೆ ನೆಟ್ಟೊಂಜಿ ಹೆಚ್ಚಿಗೆ ದಾದ ಪಂಡ ಸವಕಲಿ ನಿಧಿ ನಮ್ಮ ಕಟ್ಟಡದ ಡಿಪ್ರಿಸಿಯೇಷನ್ ಕಟ್ಟಡ ಆದಿಪ್ಪು ನಮ್ಮ ಜನರೇಟರ್ ಆದಿಪ್ಪು AC ಆದಿಪ್ಪು ನೆತ್ತ ವರ್ಷಗೂ 11,34,399 ರೂಪಾಯಿ 22 ಪೈಸೆ ಅವು ಡಿಪ್ರಿಸಿಯೇಷನ್ ಸವಕಾಲಿ ನಿಧಿಯಿಂದ ಪಂಪೇರು. ಅವು ನಮ್ಮ ಆದಾಯಡು ಆತ ಲೆಸ್ ಮಲ್ಪಡು. ಕಟ್ಟಡಗೆ 20 ವರ್ಷದ ವ್ಯಾಲ್ಯೂ ನಿಧಿದು ಬೊಕ್ಕ ಬಾಕಿದ ಮೆಷಿನರಿಗೆ 10 ವರ್ಷ ಅವು ಝೀರೋ ಆಪಣ ಲೆಕ್ಕ ಡಿಪ್ರಿಸಿಯೇಷನ್ ಆಡಿಟರ್ ಕಲೆಕ್ಟ್ ಮಲ್ಪು ಒಂಜಿ ರಿಸರ್ವ್ ಮಲ್ಪೇರು. ಅಂಚ ಒಟ್ಟು ಗುಣಂಕ್ ಕರಿನ ವರ್ಷ ಆದಾಯದ್ದು ಹೆಚ್ಚಾಯಿನಂಚಿನ ಖರ್ಚು 8,79,441 ರೂಪಾಯಿ ಬೊಕ್ಕ ಪೈಸೆ 97. ಅಂಚನೆ ಲಾಸ್ಟದ ಪುಟೊಟ್ಟು ಆಸ್ತಿ ಜವಾಬ್ದಾರಿ ತಕ್ಕೊಂಡು ಬ್ಯಾಲೆನ್ಸ್ ಶೀಟ್ 31/3/2026 ನೆಟ್ ನಮ್ಮ ಕಟ್ಟಡದ ವ್ಯಾಲ್ಯೂ ಇನಿಮುಟ್ಟ ಇಪ್ಪುನಂಚಿನ ಕಟ್ಟಡ ಆಯ್ತಾ ವ್ಯಾಲ್ಯೂ ಏತು ಪಟ್ಟ 2,08,899 ರೂಪಾಯಿ 3 ಪೈಸೆ. ಬೊಕ್ಕ ನಮ್ಮ ಜವಾಬ್ದಾರಿ ಏರೆಗೆ ಕೊರಿಯರ್ ಉಂಡು. ವಿವೇಕ್ ಶೆಟ್ಟರಿಗೆ ಒಂಜಿ 10 ಲಕ್ಷ ರೂಪಾಯಿ ಕೊರಿಯರ್ ಉಂಡು. ಅಂಚನೆ ಸಿರಿ ಸ್ವಸಹಾಯ ಸಂಘದ ಒಂಜಿ ಒಕ್ಕೂಟಗೂ 1 ಲಕ್ಷ ರೂಪಾಯಿ ಕೊರಿಯರ್ ಉಂಡು. ಈತ ನಂಗೆ ಜವಾಬ್ದಾರಿ ವಿವರ. ಸ್ಥಿರಾಸ್ತಿ ನಮ್ಮಡ ಎಂಜಿನ ಉಂಡು ಪಂಡ ಒಟ್ಟುಗೂ 2,49,41,345 ಪೈಸೆ 42 ಉಂಡು. ಎಟ್ ಏರ್ ಕಂಡೀಷನ್ 1,91,92 ಕಟ್ಟಡದ ನಿರ್ಮಾಣದ ದುಂಬುದ ಆಯ್ತಾ ಕಟ್ಟಿ 69,028,624. ಹೊಸ ಕಟ್ಟಡ ಕರಿನ ವರ್ಷ ನಮ್ಮ ಮಿದ್ದದ ಆ ಭಾಗವನ್ನು ಫಿನಿಶ್ ಮಲ್ಪನೇಟ ಐನ ಅರ್ಧ ಕಟ್ಟಡ ಐನ ಅಂಚನೆ ರಿಸರ್ವ್ ದೀದಿತ್ತ ಐನ ಕ್ಯಾಪಿಟಲೈಸ್ ಮಲ್ಪನಾಗ 1,14,14,183 ಉಂಡು. ನಮ್ಮ ಫರ್ನಿಚರ್ ಪೀಠೋಪಕರಣ 2,25,121 ಪೈಸೆ 17 ಉಂಡು. ಜನರೇಟರ್ 80,352 ವ್ಯಾಲ್ಯೂದ ಉಂಡು. ಬೊಕ್ಕ ನಮ್ಮ ಬ್ಯಾಂಕ್ ಠೇವಣಿ ಅವು ದುಂಬುದ ಎಂಜಿನ ಒಂಜಿ ನಿಧಿ ಎಂಚಿನ ಮಲ್ತು ದೀತಾರ ಅವು 2,40,141 ರೂಪಾಯಿ ಬ್ಯಾಂಕ್ ಉಂಡು. ಅಂಜನೆ ಕ್ಯಾಶ್ ಮರಣಿ ಇಯರ್ ಎಂಡ್ಗೆ 7,171 ಇತ್ತುಂಡು. ಬ್ಯಾಂಕ್ 40,099 ರೂಪಾಯಿ 14 ಪೈಸೆ ಇತ್ತುಂಡು. ಬೊಕ್ಕ ಈ ಕರಿನ ಸಾಲ್ಡ್ ಯಾಕಡೆ ಪಣ್ಣ ಲೆಕ್ಕನೆ ಆದಾಯದ್ದು ಹೆಚ್ಚಾಯಿನ ಖರ್ಚು 8,79,441 ರೂಪಾಯಿ 97 ಪೈಸೆ. ಇಂಚ ನಮ್ಮ ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಲ್ತದೆ. ನೆತ್ತ ಬಗ್ಗೆ ದಾದಾನ ಹೆಚ್ಚಿನ ಮಾಹಿತಿ ಬೋರ್ಡ್ನ ಕೊರ್ಪುಣಂಜನ ಪ್ರಯತ್ನ ಮಲ್ಪ ಕೋಶಾಧಿಕಾರಿಯನ್ನ ಅನುಪಸ್ಥಿತಿಡು. ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿ ಮತ್ತು ಲೆಕ್ಕಪತ್ರಗಳ ಮಂಡನೆ ಮತ್ತು ಅಂಗೀಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ವಲಯಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವ ನನ್ನ ಪ್ರೀತಿಯ ಸಮಾಜ ಬಾಂಧವರೇ, ನಾನಿಂದು 2025-26ನೇ ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ವಲಯ ಸಂಘದೊಂದಿಗೆ ಸೇರಿ ಪ್ರತಿ ಗ್ರಾಮದಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಹಾಗೂ 14 ಗ್ರಾಮಗಳಲ್ಲಿರುವ ಆಸಕ್ತ ಕುಟುಂಬಗಳಿಗೆ ಸಹಾಯಹಸ್ತ ನೀಡುತ್ತಾ ಬಂದಿದೆ. ದಿನಾಂಕ 3/8/2025 ವಲಯ ಸಂಘದಲ್ಲಿ ನಡೆದ ಆಟಿದ ಐಸರ ಕೂಟದಲ್ಲಿ ಸಿರಿ ಮಹಿಳಾ ಒಕ್ಕೂಟದ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಲ್ಲದೆ
ತಮ್ಮ ತಮ್ಮ ಮನೆಯಲ್ಲಿ ಹಲವು ಬಗೆಯ ಖಾದ್ಯಗಳನ್ನು ತಯಾರಿಸಿ ತಂದಿದ್ದರು. ಹಾಗೂ ಸಿರಿ ಒಕ್ಕೂಟದಿಂದ ರೂಪಾಯಿ 10,000 ಧನ ಸಹಾಯವನ್ನು ನೀಡಲಾಗಿದೆ. ದಿನಾಂಕ 17/8/2025 ಮಾತೃಸಂಘದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ನಡೆದ ಕ್ರೀಡಾಕೂಟದಲ್ಲಿ ಹಾಗೂ ಪಥಸಂಚಲನದಲ್ಲಿ ಸಿರಿ ಒಕ್ಕೂಟದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ನಮ್ಮ ಮಹಿಳಾ ಭಜನಾ ತಂಡವು ಭಾಗವಹಿಸಿತ್ತು. ದಿನಾಂಕ 19/10/2025 ನಮ್ಮ ವರ್ಷಂಪ್ರತಿ ನಡೆಯುವ ದುರ್ಗಾ ಪೂಜೆಯನ್ನು ವಲಯ ಸಂಘದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ದಿನಾಂಕ 4/1/2026 ವಲಯ ಸಂಘಕ್ಕೆ ಸಿರಿ ಒಕ್ಕೂಟದಿಂದ ಸಾಲ ರೂಪದಲ್ಲಿ 1 ಲಕ್ಷವನ್ನು ನೀಡಲಾಯಿತು. ಹಾಗೂ ಬಂಟ ಕಲೋತ್ಸವಕ್ಕೆ ಒಕ್ಕೂಟದಿಂದ ರು 10,000ವನ್ನು ನೀಡಲಾಯಿತು. ದಿನಾಂಕ 3/5/2025 ಸೋಮೇಶ್ವರ ಗ್ರಾಮದ ಸದಸ್ಯೆಯ ಮಗಳ ಮದುವೆಗೆ 10,000 ಧನ ಸಹಾಯ ನೀಡಲಾಯಿತು. ಹಾಗೂ ಉಳ್ಳಾಲ ಗ್ರಾಮದಲ್ಲಿ ಒಂದು ಸಿರಿ ಮಹಿಳಾ ಗುಂಪನ್ನು ರಚಿಸಲಾಯಿತು. ನಮ್ಮ ಸಿರಿ ಸ್ವಸಹಾಯ ಸಂಘವು ವಲಯ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಪ್ರಸ್ತುತ ಸಿರಿ ಒಕ್ಕೂಟದಲ್ಲಿ 23 ಗುಂಪುಗಳು ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಗುಂಪುಗಳನ್ನು ರಚಿಸಿ ಸಮಾಜಕ್ಕೆ ನಮ್ಮ ಸಂಘದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಹಸ್ತವನ್ನು ನೀಡುವುದು ನಮ್ಮ ಉದ್ದೇಶವಾಗಿದೆ. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮವಹಿಸಿ ದುಡಿಯುತ್ತಿರುವ ಪ್ರತಿ ಗ್ರಾಮದ ಸಿರಿ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು. ಅದಲ್ಲದೆ ನಮ್ಮ ಸಿರಿ ಒಕ್ಕೂಟದ ಬೆನ್ನೆಲುಬಾಗಿ ನಿರಂತರವಾಗಿ ನಮ್ಮ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಿರುವ ವಲಯ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಯುವ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ವಲಯ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ 14 ಗ್ರಾಮದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಇವರೆಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಮತಿ ಚಿತ್ರಾಜಿ ಅಡ್ಡೆಂತಾಯ, ಕಾರ್ಯದರ್ಶಿಯಾಗಿ ಶ್ರೀಮತಿ ಶಮಿತಾ ಶೆಟ್ಟಿ, ನಿರ್ದೇಶಕರಾಗಿ ಶ್ರೀಮತಿ ಭಾರತಿ ರೈ, ಶ್ರೀಮತಿ ಅನುಷಾ ಗಾಂಭೀರ್, ಶ್ರೀಮತಿ ಗೀತಾ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಶಶಿಕಲಾ ಶೆಟ್ಟಿ, ಶ್ರೀಮತಿ ವನಿತಾ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮುಂದಿನ ದಿನಗಳಲ್ಲಿಯೂ ನಮ್ಮ ಸಿರಿ ಒಕ್ಕೂಟಕ್ಕೆ ಇರಲಿ ಎಂದು ಪ್ರಾರ್ಥಿಸುತ್ತಾ, ತಮಗೆಲ್ಲರಿಗೂ ಸಿರಿ ಒಕ್ಕೂಟದ ಪರವಾಗಿ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ 2025-26ನೇ ಸಾಲಿನ ಲೆಕ್ಕಪತ್ರಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಆರಂಭಿಕ ಶುಲ್ಕು ಬ್ಯಾಂಕು ಖಾತೆಯಲ್ಲಿ 1,43,942 ರೂಪಾಯಿ 63 ಪೈಸೆ. 2025ರಲ್ಲಿ ದುರ್ಗಾ ಪೂಜೆಯಲ್ಲಿ ಉಳಿದ ಹಣ 1,25,427. ಉಳ್ಳಾಲ ಸಂಘದ ಸದಸ್ಯೆಯ ಸಾಲ ಮರುಪಾವತಿ 27,500. ಸೋಮೇಶ್ವರ ಸಂಘದ ಸದಸ್ಯೆಯ ಸಾಲ ಮರುಪಾವತಿ 11,000. ಬ್ಯಾಂಕ್ ಬಡ್ಡಿ 2,097.58 ಪೈಸಾ. ಖರ್ಚು: ವಲಯ ಸಂಘದ ಮೇಲ್ಛಾವಣಿ ನಿರ್ಮಾಣಕ್ಕೆ ಕೊಡುಗೆ 1 ಲಕ್ಷ, ವಲಯ ಸಂಘದ ಆಟಿದ ಕೂಟಕ್ಕೆ 10,000, ವಲಯ ಸಂಘಕ್ಕೆ ಕೊಟ್ಟ ಸಾಲ 1 ಲಕ್ಷ, ವಲಯ ಸಂಘದ ಕಲೋತ್ಸವದ ಕೊಡುಗೆ 10,000, ಸೋಮೇಶ್ವರ ಗ್ರಾಮದ ಸಿರಿ ಸದಸ್ಯಗೆ ಕೊಟ್ಟ ಸಾಲ 30,000, SMS ಚಾರ್ಜ್ 108 ರೂಪಾಯಿ. ಬ್ಯಾಂಕ್ ಖಾತೆಯಲ್ಲಿ ಉಳಿದ ಮೊತ್ತ 59,849 ರೂಪಾಯಿ 21 ಪೈಸೆ. ಧನ್ಯವಾದಗಳು. ಮೇಲಿರುವಂಥ ವಲಯಾಧ್ಯಕ್ಷರಾದ ರವೀಂದ್ರ ರೈ ಕಲ್ಲಿಮಾರುವರೆ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂದಿರುವಂಥ ಮಹಿಳೆಯರೇ ಮತ್ತು ಮಹನೀಯರೇ, ಮೊದಲನೇದಾಗಿ ತಮ್ಮ ಸ್ವಾಸ್ಥ್ಯ ಮತ್ತು ಯೌವನತ್ವವನ್ನು ಯಾವತ್ತೂ ಕಾಯ್ದುಕೊಳ್ಳಲು ಸಾಧಕವಾಗಿರುವಂತಹ ಭಾರತ ಕೊಟ್ಟಂತಹ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಅದು ಮಾತ್ರವಲ್ಲದೆ ಸೇರಿರುವಂಥ ಯುವಕರಿಗೂ ಯುವ ಮನಸ್ಸಿನ ಹಿರಿಯರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ತಲೆಬಾಗಿ ಈ ಸಾಲಿನ ಯುವ ವಿಭಾಗದ ವರದಿ ಮಂಡನೆಗಾಗಿ ನಿಮ್ಮ ಮುಂದಿದ್ದೇನೆ. 14 ಗ್ರಾಮಗಳನ್ನೊಳಗೊಂಡಂತಹ ಉಳ್ಳಾಲ ವಲಯದ ಪ್ರತಿಯೊಂದು ಗ್ರಾಮದಲ್ಲಿ ಇರುವಂಥ ಯುವಕರನ್ನು ಒಗ್ಗೂಡಿಸುವಂಥ ಸಮರ್ಪಕವಾದ ಪ್ರಯತ್ನ ಅಥವಾ ಒಂದು ಕಿರು ಪ್ರಯತ್ನ ಅಂತಲೇ ಹೇಳ್ಬೋದು, ಈ ವರ್ಷದಿಂದ ನಾವು ಮಾಡುತ್ತಾ ಇದ್ದೇವೆ.
ಆದಷ್ಟು ಯುವಕರನ್ನು ವಲಯದ ಮುಖ್ಯವಾಹಿನಿಗೆ, ಸಂಘದ ಮುಖ್ಯವಾಹಿನಿಗೆ ಬರಲು, ಸಂಘದ ಚಟುವಟಿಕೆಗಳ ಜೊತೆಗೆ ಭಾಗಿಯಾಗಲು ಉತ್ತೇಜಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಯುವ ವಿಭಾಗವು ಈ ಸಾಲಿನಲ್ಲಿ ಮಾಡಿದೆ. ಸಂಘದಿಂದ ನಡೆಸಲ್ಪಡುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ, ಅದು ಯಾವುದೇ ರೀತಿಯಾದ ಸಭೆ ಇರಬಹುದು, ಕಾರ್ಯಕ್ರಮಗಳಿರಬಹುದು, ಅಥವಾ ರಾಷ್ಟ್ರ ನಿರ್ಮಿಸುವಂತಹ ಯಾವುದೇ ರೀತಿಯಾದ ಯೋಜನೆಗಳಿರಬಹುದು, ಪ್ರತಿಯೊಂದರಲ್ಲಿ ಕೂಡ ಈ ಸಾಲಿನಲ್ಲಿ ಯುವ ವಿಭಾಗವು ಬೆನ್ನೆಲುಬಾಗಿ ನಿಂತು ಸಂಘದ ಏಳಿಗೆಗೆ ಶ್ರಮಿಸುತ್ತಿದೆ. ದಿನಾಂಕ 3/8/2025 ವಲಯ ಸಂಘದಿಂದ ನಡೆಸಲಾದಂತಹ ಆಟಿದ ಕೂಟು ಕಾರ್ಯಕ್ರಮದಲ್ಲಿ ನಮ್ಮ ಯುವ ವಿಭಾಗದ ಆದಷ್ಟು ಮಂದಿ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡು ಈ ಸಮಾರಂಭದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿ 11/10/2025 ನಡೆದಂತಹ ದುರ್ಗಾ ಪೂಜೆಯಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂತಹ ಕೆಲಸವಾಗಿರಬಹುದು, ಅದರ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಬೇಕಾದಂಥ ಮಹಿಳಾ ವಿಭಾಗಕ್ಕೆ ಬೇಕಾದಂಥ ಸಮರ್ಪಕವಾದ ಸಹಾಯ ಅಥವಾ ಸಹಕಾರವನ್ನು ಕೂಡ ಯುವ ವಿಭಾಗವು ಈ ಸಾಲಿನಲ್ಲಿ ನೀಡಿದೆ. ಇದು ಮಾತ್ರವಲ್ಲದೆ ಮಾತೃಸಂಘ ಹಾಗೂ ಸಿದ್ಧಿವಿನಾಯಕ ಪ್ರತಿಷ್ಠಾನ ಇದರ ವತಿಯಿಂದ ಜರುಗಿದ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಲಯದ, ನಮ್ಮ ವಿಭಾಗದ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. ಬಜಪೆ ಬಂಟರ ಸಂಘದ ಆಶ್ರಯದಲ್ಲಿ ದಿನಾಂಕ 28/12/2025 ಜರುಗಿದ ಪಾಲ್ದಾಟೆಡ್ ಬಂಟರ ಪರ್ಬ ಎಂಬ ಕಲಾ ಸ್ಪರ್ಧೆಯಲ್ಲಿ 100ಕ್ಕಿಂತಲೂ ಜಾಸ್ತಿ ಯುವ ಕಲಾವಿದರನ್ನು ಸಕ್ರಿಯವಾಗಿ ಸೇರ್ಪಡೆಗೊಳಿಸಿ ಅಲ್ಲಿ ಬಜಪೆ ಬಂಟ ಸಂಘದ ಆ ಒಂದು ಕಾಂಪಿಟಿಷನ್ನಲ್ಲಿ ಚತುರ್ಥ ಬಹುಮಾನವನ್ನು ಪಡೆದಿರುತ್ತೇವೆ. ಅತ್ಯಂತ ಖುಷಿಯ ಸಂಗತಿ ಏನಂತ ಹೇಳಿದ್ರೆ, ಮೊದಲನೇ ಬಾರಿಗೆ 100ಕ್ಕಿಂತಲೂ ಜಾಸ್ತಿ, ಅದರಲ್ಲೂ ಆದಷ್ಟು ಮಕ್ಕಳು ಮತ್ತು ಯುವಕರು ಪಾಲ್ಗೊಳ್ಳುವಂತಹ ಒಂದು ಸಂದರ್ಭ ಈ ಒಂದು ವಲಯಕ್ಕೆ ಈ ಸರಿ ಒದಗಿ ಬಂದಿದೆ. ಇದು ಮಾತ್ರವಲ್ಲದೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ, ವಲಯ ಸಂಘದ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಕೂಡ ಅದರ ಆ ಸಭೆ ಸಮಾರಂಭಗಳನ್ನು ಯಶಸ್ವೀಭೂತಗೊಳಿಸುವಂತಹ ಕಾರ್ಯವನ್ನು ಸಂಘಟನಾತ್ಮಕವಾಗಿ ಯುವ ವಿಭಾಗವು ಈ ಒಂದು ಸರತಿ ಸಾಲಿನಲ್ಲಿ ಮಾಡಿದೆ ಎಂದು ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಅದು ಮಾತ್ರವಲ್ಲದೆ ಬದಲಾಗುವ ಕಾಲಕ್ಕೆ ತಕ್ಕಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಂಘದ ಕಡೆಗೆ ಯುವಕರನ್ನು ಸೆಳೆಯುವಂತಹ ಕಾರ್ಯವು ನಾವೊಂದು ಚೊಚ್ಚಲವಾಗಿ ಕಾರ್ಯವನ್ನು ಶುರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನವಾಗಿ ಬೆಳೆಯಲಿ ಎಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಯುವ ವಿಭಾಗದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ಅವಿನಾಶ್ ಶೆಟ್ಟಿ ಬೆಳ್ಮ, ಕಾರ್ಯದರ್ಶಿಯಾಗಿ ನವೀನ್ ಶೆಟ್ಟಿ ಅಮ್ಲಮೊಗರು ಹಾಗೂ ಜೊತೆ ಕಾರ್ಯದರ್ಶಿಯಾಗಿ ರೋಹನ್ ಶೆಟ್ಟಿ ಕೋಟೆಕಾರು ಇವರು ಈ ಒಂದು ಯುವ ವಿಭಾಗದ ಸಾರಥ್ಯವನ್ನು ವಹಿಸಿಕೊಂಡು ಸಮರ್ಪಕವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ವಲಯ ಸಂಘದ ಪದಾಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲ ಸಮಾಜ ಬಾಂಧವರು, 2025-26ನೇ ಸಾಲಿನ ಮಹಿಳಾ ವಿಭಾಗದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸ್ತೇನೆ. ತಾರೀಕು 3/7/25 ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಇವರು ಆಯೋಜಿಸಿದ ಗ್ರ್ಯಾಂಡ್ ಬೇಯಲ್ಲಿ ಮರೆಯಲದ ಮಿನದನ ಇದರಲ್ಲಿ ನಮ್ಮ ವಲಯದ ಮಹಿಳಾ ವಿಭಾಗದ ಮಹಿಳೆಯರು ಭಾಗವಹಿಸಿ ಹಲವು ಬಹುಮಾನಗಳನ್ನು ಗೆದ್ದಿರುವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಘದ ಪರವಾಗಿ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ತೋರ್ಪಡಿಸಿರುತ್ತಾರೆ. ಅವರಿಗೆ ವಲಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಬಂಟರ ಸಂಘ ಕೋಟೆಕಾರ್ ಗ್ರಾಮ ಸಮಿತಿಯ ವತಿಯಿಂದ ತಾರೀಕು 27/7/25 ಜರುಗಿದ ಕೇಸರದ ಖಂಡದ ಗೊಬ್ಬದ ಪಂತೋ ಈ ಕಾರ್ಯಕ್ರಮದಲ್ಲೂ ನಮ್ಮ ವಲಯದ ಮಹಿಳೆಯರು ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗೆದ್ದಿರುವುದು ನಮಗೆ ಬಹಳ ಸಂತೋಷ. ಎಲ್ಲ ಮಹಿಳೆಯರಿಗೂ ಮಹಿಳಾ ವಿಭಾಗದ ವತಿಯಿಂದ ಅಭಿನಂದನೆಗಳು. ತಾರೀಕು 3/8/25 ಉಳ್ಳಾಲ ವಲಯ ಬಂಟರ ಭವನದಲ್ಲಿ ಆಟಿದಾಯಿಸಿರೋ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ತಮ್ಮ ಖಾದ್ಯಗಳನ್ನು ತಯಾರಿಸಿರೋ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಮಹಿಳಾ ವಿಭಾಗದ ಪರವಾಗಿ ಹಾಗೂ ವಲಯದ ಪರವಾಗಿ ಕೃತಜ್ಞತೆ.
ತಾರೀಕು 10/8/25 ಆಮ್ಲಮಗರು ಗ್ರಾಮ ಸಮಿತಿಯ ವತಿಯಿಂದ ಆಟಿದ ಕೂಟ ಕಾರ್ಯಕ್ರಮದಲ್ಲಿ ವಲಯದ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರೆಲ್ಲರಿಗೂ ಮಹಿಳಾ ವಿಭಾಗದ ಪರವಾಗಿ ಧನ್ಯವಾದಗಳು. ತಾರೀಕು 17/8/25 ಮಾತೃ ಸಂಘದಲ್ಲಿ ನಡೆದ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಪಥಸಂಚಲನದಲ್ಲೂ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದಿದ್ದು ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಅಭಿನಂದನೆಗಳು. ತಾರೀಕು 24/8/25 ತಲಪಾಡಿ ಗ್ರಾಮದ ಬಂಟರ ಸೋಣದ ಐಸಿರಕೂಟ ಇದರಲ್ಲೂ ಮಹಿಳೆಯರು ಭಾಗವಹಿಸಿರುತ್ತಾರೆ. ತಾರೀಕು 29/8/25 ಮಾತೃ ಸಂಘದ ವತಿಯಿಂದ ನಡೆದ ಗಣೇಶೋತ್ಸವದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸಿರುತ್ತಾರೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಎಲ್ಲರಿಗೂ ಅಭಿನಂದನೆಗಳು. ತಾರೀಕು 5/9/25 ಬೋಳಿಯಾರ್ ಗ್ರಾಮದ ಪದಗ್ರಹಣ ಕಾರ್ಯಕ್ರಮದಲ್ಲೂ ಭಾಗವಹಿಸಿರುತ್ತೇವೆ. ತಾರೀಕು 19/10/25 ಸಿರಿ ಮಹಿಳಾ ಒಕ್ಕೂಟದ ವತಿಯಿಂದ ಜರುಗಿದ ದುರ್ಗಾ ಪೂಜೆಯಲ್ಲಿ ಹೆಚ್ಚಿನ ಮಹಿಳೆಯರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಿರುವರು ಹಾಗೂ ದುರ್ಗಾ ಪೂಜೆಯೆಂದು ತುಂಬ ಭಕ್ತಿಯಿಂದ ಪೂಜೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವರು. ಎಲ್ಲ ಮಹಿಳೆಯರಿಗೂ ದೇವರು ಮಂಗಳವನ್ನುಂಟು ಮಾಡಲಿ ಎಂದು ಸಂಘದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುವೆನು. ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಮಹಿಳೆಯರು ತಮ್ಮ ಸಹಕಾರವನ್ನು ನೀಡಿರುವರು ಹಾಗೂ 3/4/26 ದೇವಸ್ಥಾನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿರುವೆ. ಪ್ರಸ್ತುತ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಶ್ರೀಮತಿ ಅರುಂಧತಿ ಶೆಟ್ಟಿ, ಉಪಾಧ್ಯಕ್ಷರಾಗಿ ಶ್ರೀಮತಿ ವೀಣಾ ಶೆಟ್ಟಿ, ಕಾರ್ಯದರ್ಶಿಯಾಗಿ ಸುಜಾತಾ ಶೆಟ್ಟಿ ಪೆರ್ಮನೂರು, ಜೊತೆ ಕಾರ್ಯದರ್ಶಿಯಾಗಿ ಸುಜಾತಾ ಬಿ ಶೆಟ್ಟಿ ಕೋಟೆಕಾರ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳಾ ವಿಭಾಗದ ಪ್ರತಿಯೊಂದು ಚಟುವಟಿಕೆಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ವಲಯ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಯುವ ವಿಭಾಗ, ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು, 14 ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ಮಹಿಳಾ ವಿಭಾಗ ಆಭಾರಿಯಾಗಿದೆ. ಮುಂದಿನ ದಿನದಲ್ಲಿ ಮಹಿಳಾ ವಿಭಾಗವು ಇನ್ನಷ್ಟು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ಳುವ ಭರವಸೆಯೊಂದಿಗೆ ನಿಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೋತ್ಸಾಹ ಎಲ್ಲ ವಿಧದಲ್ಲಿಯೂ ಇನ್ನು ಮುಂದೆಯೂ ಮಹಿಳಾ ವಿಭಾಗಕ್ಕೆ ಇರಲಿ ಎಂದು ಕೇಳುತ್ತಾ ವರದಿಯನ್ನು ಮುಗಿಸ್ತೇವೆ. ಅಧ್ಯಕ್ಷರನ್ನು ಗುರುತಿಸುವುದು. ಸಭೆ ಶುರುವಾಣಗ ಉಪಸ್ಥಿತರಿತ್ತಿನ ಮಾತಾ ಗ್ರಾಮದ ಅಧ್ಯಕ್ಷರನ್ನಗಳೇನು ಗುರುತಿಸದ ಇತ್ತೆ ನಮ್ಮೊಟ್ಟಿಗೆ ಸೇರಿದ ವಲಯದ ಮಾಜಿ ಅಧ್ಯಕ್ಷರಂಚಿನ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಅವರು ಮಂತರ್ಮೇಗ ಬತ್ತದ ವಲಯಾಧ್ಯಕ್ಷರ ಪೂತ ಒಂಜಿ ಗೌರವನು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತೋಣ. ಅಂಜನೆ ಪೆರ್ಮನ್ನೂರು ಗ್ರಾಮ ಸಮಿತಿದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ ಉಳ್ಳೇರು ದಯಮಲ್ತದ ಆರ್ಲ ಮಂತರ್ಮೇ ಬತ್ತದ ವಲಯಾಧ್ಯಕ್ಷರ ಒಂಜಿ ಪೂತ ಗೌರವನು ಸ್ವೀಕಾರ ಮಲ್ಪಡು. ಮಂಜನಾಡಿ ಗ್ರಾಮ ಸಮಿತಿದ ಅಧ್ಯಕ್ಷರು ಪ್ರಕಾಶ್ ಮಲ್ಲಿ ನಮ್ಮೊಟ್ಟಿಗೆ ಉಳ್ಳೇರು ಮಲಿಯಲ್ಲ ಬತ್ತದ ವಲಯಾಧ್ಯಕ್ಷರ ಪೂತ ಗೌರವನು ಸ್ವೀಕಾರ ಮಲ್ಪಡು. ಅಂಜನೆ ಬೆಲ್ಮ ಗ್ರಾಮದ ಅಧ್ಯಕ್ಷರು ವಿಶ್ವನಾಥ ಶೆಟ್ರು ದೇರ್ಲಗಟ್ಟೆ ಆರ್ಲ ವೇದಿಕೆ ಬತ್ತದ ಪೂತ ಗೌರವನ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತೊಂಡು. ನೆಕ್ಸ್ಟ್ ನಮ್ಮ ಮಹಾಸಭೆದ ಎಜೆಂಡಾ ಎಂಚಿನಂದ ವಿವಿಧ ಉಪಸಮಿತಿಗಳ ಬಲವರ್ಧನೆಗೆ ಹೆಚ್ಚುವರಿ ಪದಾಧಿಕಾರಿಗಳನ್ನು ನಿಯೋಜಿಸುವುದು ಒಂದುಂಟು. ಮುಖ್ಯವಾದ ನಮ್ಮ ಇತ್ತೆ ಮಹಿಳಾ ವಿಭಾಗಗಳು ಅಧ್ಯಕ್ಷರು ಉಳ್ಳೇರು ಆಂಡ ಆರೆಗೊಂಜಿ ಸಪೋರ್ಟ್ ಆದ ನಮ್ಮ ಒಂಜಿ ಒರಿಯ ನೀರನ ನೇಮಕ ಮಲ್ಪಡುವುದು ಒಂಜಿ ಇರಾದೆಡೆ ಮುರಣಿ ಕಾರ್ಯಕಾರಿ ಸಮಿತಿ ಐನ ಅಂಗೀಕಾರ ಮಲ್ತದೆ ಇನ್ನಿ ಆರೇನು ಒಂಜಿ ಲೆತ್ತದ ಗುರುತಿಸವನಂಚಿನ ಒಂಜಿ ಕೆಲಸ ಮಲ್ತೊಂದಲ್ಲ. ಐಟ್ ಮಹಿಳಾ ವಿಭಾಗಡು ನಿಶಾ ಶೆಟ್ಟಿ ಕೋಟೆಕಾರ್ ದಯದೀದು ಆರು ವೇದಿಕೆಗೆ ಬರ್ತದೆ ಒಂಜಿ ಪೂಜೆ ನೋಡು ಬಂದು ಕೇಳೊಂದಿಲ್ಲ. ನಿಶಾ ಶೆಟ್ಟಿ ಅಂಜನೆ ಯುವ ವಿಭಾಗಡು ಶರಣ್ ಶೆಟ್ಟಿ ಮಂಜನಾಡಿ ಯುವ ವಿಭಾಗಗೂ ನನ್ನ ಮಿತ್ತಗೆ ಒಂಜಿ ನಂಗೆ ಸಪೋರ್ಟ್ ಆದ ಎಡ್ಡ ಒಂಜಿ ಆಕ್ಟಿವ್ ಜವನ್ಯೆ ಶರಣ್ ಶೆಟ್ಟಿ ಮಂಜನಾಡಿ. ಅಂಜನೆ ಸಾಂಸ್ಕೃತಿಕ ವಿಭಾಗಗೂ ಇತ ಭಾಗ್ಯರಾಜ್ ಶೆಟ್ರು ಉಳ್ಳೇರು ಅಂಡ್ ಐತೊಟ್ಟಿಗೆ ಆರು ಒಂದು ಬಿಸಿ ಮ್ಯಾನ್ ಆಯ್ನಡ್ದಾದೆ ಒಂದು ನಿತೇಶ್ ಶೆಟ್ಟಿ ಕೊಣಾಜೆ ಒಂದು ಎಡ್ಡ ನೃತ್ಯ ಕಲಾವಿದೆಳಾರು ಮತ್ತು ಆಕ್ಟಿವ್ ಆದೆ
ಕೆಲಸ ಮಲ್ತೊಂದುಲ್ಲೇರಿ ಅವ್ರ ದಯದೀದೆ ವೇದಿಕೆಗೆ ಬಂದು ಒಂದು ಪೂಜೆ ತೊಗೊಂಡು ನಾನು ಅಂಜನೆ ಕ್ರೀಡಾ ವಿಭಾಗವು ನನ್ನ ಮಿತ್ತಿಗೆ ಒಂಜಿ ಎಡ್ಡೆ ಆಕ್ಟಿವ್ ಜನ ಎಂಗ್ಲು ಆಯ್ಕೆ ಮಲ್ತದ ಪ್ರಕಾಶ್ ಭಂಡಾರಿ ಕೋಟೆಕಾರ್ ನಿಶಾ ಶೆಟ್ಲ ದಯದೀದೆ ವೇದಿಕೆಗೆ ಬತ್ತ ಒಂದು ಪೂಜೆ ತೊಗೊಂಡು ಕೇಳೊಂದಳು ಅಂಜನೆ ಉಪಸಮಿತಿದ ಬಾಕಿ ಸದಸ್ಯರನ್ನಕ್ಕೆಲ್ಲ ದಯಮಲ್ತಡ್ ಮಂತರ್ಮೆ ಬತ್ತೊಂಜಿ ಪೂದೆ ತೊನೋಡು ಯುವ ವಿಭಾಗದ ಉಪಾಧ್ಯಕ್ಷರು ಅವಿನಾಶ್ ಶೆಟ್ಟಿ ಬೆಲ್ಮಾ ಇತ್ತೆರ್ನ ದಯಮಲ್ತದ ವೇದಿಕೆ ಬರಡು ಬಲೆ ಅಂಜನೆ ಕಾರ್ಯದರ್ಶಿ ನವೀನ್ ಶೆಟ್ಟಿ ಅಮ್ಲಮಗೂರು ಜೊತೆ ಕಾರ್ಯದರ್ಶಿ ರೋಹನ್ ಶೆಟ್ಟಿ ಕೋಟೆಕಾರ್ ಯುವ ವಿಭಾಗದ ಪದಾಧಿಕಾರಿನಕಲ್ ಮಹಿಳಾ ವಿಭಾಗದ ಪದಾಧಿಕಾರಿನಕಲ್ಲ ಅಧ್ಯಕ್ಷರು ಉಲ್ಲೇರು ವೇದಿಕೆಡು ವೀಣಾ ಶೆಟ್ರು ಉಪಾಧ್ಯಕ್ಷರು ವೀಣಾ ಶೆಟ್ಟಿ ಸೋಮೇಶ್ವರ ಅಧ್ಯಕ್ಷರು ಅರುಂಧತಿ ಶೆಟ್ರು ನಮ್ಮೊಟ್ಟಿಗೆ ಉಳ್ಳೇರು ವೀಣಾ ಶೆಟ್ರು ಉಪಾಧ್ಯಕ್ಷರು ಬರಡು ಅಂಜನೆ ಸುಜಾತಾ ಎಸ್ ಶೆಟ್ಟಿ ಪೆರ್ಮಣ್ಣೂರು ಸುಜಾತಾ ಬಿ ಶೆಟ್ಟಿ ಕೋಟೆಕಾರ್ ಪದಾಧಿಕಾರಿನಕಲ್ ವೇದಿಕೆ ಬರಡು ಅಂಜನೆ ಕ್ರೀಡಾ ವಿಭಾಗದ ಪದಾಧಿಕಾರಿನಕಲ್ ಶಕುಂತಲಾ ರೈ ಕೋಟೆಕಾರ್ ಉಪಾಧ್ಯಕ್ಷರು ಕ್ರೀಡಾ ವಿಭಾಗದ ಅರ್ಲ ವೇದಿಕೆ ಬತ್ತದ ಪೂತ ಗೌರವಗೆ ತೊನೋಡು ಪ್ರತೀಶ್ ಮಲ್ಲಿ ಮಂಜನಾಡಿ ಅಂಜನೆ ಸಂತೋಷ್ ಅಡ್ಡೆಂತಾಯ ಮುನ್ನೂರು ಸಾಂಸ್ಕೃತಿಕ ವಿಭಾಗಕ್ಕೆ ಭಾಗ್ಯರಾಜ್ ಶೆಟ್ರುಳ್ಳೇರು ಇತ್ತೆ ಹೊಸತಾದ ನಿಯೋಜನೆ ನಂಚಿನ ನಿತೇಶ್ ಶೆಟ್ರುಳ್ಳೇರು ಐತ ಒಟ್ಟಿಗೆ ಶ್ರೀಮತಿ ಆಶಲತಾ ಶೆಟ್ಟಿ ಬೋಲಿಯಾರ್ ಪೂರ ಮಿತ್ತದ ನೃತ್ಯಕ್ಕೆ ತಯಾರಾವೊಂದುಳ್ಳೇರು ಚಂದ್ರಿಕಾ ರೈ ಕೋಟೆಕಾರ್ ಅಂಜನೆ ವೈಷ್ಣವಿ ಶೆಟ್ಟಿ ಅಮ್ಲಮಗೂರು ಇತ್ತೆರ್ನ ದಯಮಲ್ತದ ಬರುಡು ಇಜಿಂದಂಡ ಕಾರ್ಯಕ್ರಮ ತುಂಬ ನಮ್ಮ ಕಾರ್ಯಸೂಚನೆ ಇತ್ತಲಕ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರ ವಿಷಯಗಳು ಒಂದುಂಡು ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರ ವಿಷಯಗಳು ದಾದಾಲ್ನ ಸಲಹೆ ಸೂಚನೆ ಕೊರಿಯರೆ ಇತ್ತಂಡ ದಯದಿದೆ ಪನೋಡು ಬಂದು ಕೇಳೋದು ಹೆಚ್ಚು ಸುದೀರ್ಘವಾದ ಮಾತಾಡ ಹೋಗ್ಬಿದ್ದಾನೆ ಸಂಕ್ಷಿಪ್ತವಾದ ಒಂದೆರಡು ವಿಚಾರ ಪಣಿಯರುಳ್ಳೆ ದಯಂದು ಬಂಡ ಮಿತ್ತಿಗೆ ನಮ್ಮ ಒಂಜಿ ಕಲ್ಚರಲ್ ಕಾಂಪಿಟೀಷನ್ ನಡಿಪರೆ ಉಂಡು ಬೊಕ್ಕ ಸಮಾರಂಭ ನಡಪರೆ ಉಂಡು ಐಕೆ ಮಾತ ನಿಕ್ಲೆ ಒಂದೇ ರೀತಿ ಇತ್ತದೆ ಐಕೆ ಒಂಜಿ ಪೊರ್ಲುದ ಸಹಕಾರವನ್ನು ಕೊರಡು ಬಂದಿದೆ ಅಂತ ಕೇಳೊಂದು ಮುಖ್ಯವಾದ ಇನ್ನಿತ ಮಹಾಸಭೆ ನಮ್ಮ ವಾರ್ಷಿಕ 24ನೇ ವರ್ಷದ ಈ ಒಂಜಿ ಸಭೆ ಬಾರಿ ಪೊರ್ಲುಡವು ನಡತನೆ ನಿಖಲ್ನ ಸಲಹೆ ಸೂಚನೆಗಳನ್ನ ಮಾತ ಎಂಗ್ಲಿ ದೆತ್ತೊಂದು ಮಿತ್ತಿಗೆ ನನಾತ ಇನ್ನೊಂದು ಎಡ್ಡೆ ರೀತಿಯಲ್ಲಿ ನಡಪವನಚಿನ ಕೆಲಸಗಳನ್ನ ಮಲ್ಪ ದುಂಬತ್ತ ಮುಖ್ಯವಾದ ಯಾನ್ ನಿಕ್ಲೆಗೆ ಕೃತಜ್ಞತೆ ಎಲ್ಲ ಕೊರಡು ದಯೆಂದು ಪಂಡ ನಿಖಲೆ ಈ ವರ್ಷ ಒಂದು ವರ್ಷ ಆಂಡು ನಮ್ಮ ಅವಧಿ ಮುಖ್ಯವಾದ ನಿಖಲೆ ಸಾಮಾನ್ಯ ಈ ಮಾಸ್ಟ್ನಕ್ಲೆ ಬಂಡ್ ಸಂಘದ ಅಧ್ಯಕ್ಷರ ಬಾರಿ ಕಮ್ಮಿ ದೇವಿ ಅಣ್ಣ ಮೂಲ ಉಳ್ಳಾಲ ವಲಯ ಬಂಟರ ಸಂಘದಾಗ್ದಾನೆ ಉಳ್ಳಾಲ ವಲಯದಾಗ್ದಾನೆ ಬಂಡ ಗುರುಸ್ಥಾನ ಗೊಂಜಿ ಭಾರಿ ಮಲ್ಲ ಗೌರವವನ್ನು ಕೊಡ್ದು ಎಂಕ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೇವೆ ನಿಕ್ಲೆ ಮಾತೆರಗಳಾನೆ ಈ ಸಂದರ್ಭಡು ಮನಪೂರ್ವಕವಾಗಿ ಒಂಜಿ ಕೃತಜ್ಞತೆನೆಲ್ಲ ಸಲ್ಲಿಸೋ ಒಂದಲ್ಲೇ ಎರಡನೇ ವಿಷಯ ಆರಂಜನ ಬಂಡ ಈ ಉಳ್ಳಾಲ ವಲಯ ಬಂಟರ ಸಂಘ ಅಂದ ಬಂಡ ಒಂಜಿ ಸಂವಿಧಾನಬದ್ಧವಾಯಿನ ಒಂಜಿ ಒಕ್ಕೂಟ ವ್ಯವಸ್ಥೆ ಉಪ್ಪುನಂಚಿನ ಒಂಜಿ ಭಾರಿ ಪೊರ್ಲುದ ಸಂಘಟನೆ ಎಂದು ನೆಕ್ಕ ಅಭಿಮಾನ ಪಡೆಯೋಡು ದಯಂದು ಬಟ್ಟ 14 ಗ್ರಾಮದ 56 EC ಮೆಂಬರ್ಸ್ನಕ್ಲೆ ಇತ್ತದು ಮಾತ ನಮ್ಮ ನಿರ್ಣಯದ ತೊಂದುಳ್ಳೇರು ಮುಖ್ಯವಾಗಿ ಪ್ರತಿ ತಿಂಗಳು ಭಾರಿ ಒಂದು ಶಿಸ್ತುಬದ್ಧವಾದ ರೀತಿಯ ಗೊಂದಲ ಇಜ್ಜಂದೆ ಕ್ರಮ ಪ್ರಕಾರ ವಿಚಾರಗಳನ್ನ ಮಾತ ಮಂಡನೆ ಮಲ್ತೊಂದು ಐನ ಚರ್ಚೆ ಮಲ್ತದೆ ಐನೇ ನಿರ್ಣಯ ಮಲ್ಪನಂಚಿನ ಒಂದು ವ್ಯವಸ್ಥಿತವಾಯಿನ ಒಂದು ಕೆಲಸ ಉಳ್ಳಾಲ ವಲಯ ಬಂಟರ ಸಂಘ ಹೊಡೆದು ಪ್ರತಿ ತಿಂಗಳ ಬಾರಿ ಫುಲ್ಲು ನಡತೊಂದು ಬರ್ತದೆ ಇಂದು ಭಾರಿ ಖುಷಿ ಪಡೆಯುವ ನಂಚಿನ ವಿಚಾರ ಇಂದು ಇಂಚಿನ ಒಂಜಿ ಮಾಸಿಕ ಸಭೆ ನಡಪುಣೊಂದು ಬಂಡ ಅವು
ಆ ಸಂಘಟನೆದ ಜೀವಂತಿಕೆಯನ್ನು ಪ್ರದರ್ಶನ ಮಲ್ಪುನಂಚನ ಒಂದು ಎಡ್ಡೆ ಕೆಲಸ ಇಂದು ಪೊರ್ಲುಡು ಆ ಒಂದುಂಡು ಐತ ಒಟ್ಟಿಗೆ ಮಾತ ಅಕಲ ಈತ ಒಕ್ಕೂಟ ವ್ಯವಸ್ಥೆ ಏನು ಪಂಡೆ 14 ಗ್ರಾಮದ ಆ ಗ್ರಾಮ ಸಮಿತಿದಕ್ಕಲು ಮಾತ ನೆಕ್ಕೆ ಸಹಾಯ ಸಹಕಾರವನ್ನು ಕೊರೊಂದುಲ್ಲೇರು ಇಂದು ಬಾರಿ ಒಂಜಿ ಕೃತಜ್ಞತೆ ಕೊರವಡ ನಂಚಿನ ವಿಚಾರ ಐತ ಒಟ್ಟಿಗೆ ನಮ್ಮ ಈ ಒಂಜಿ ಪದಾಧಿಕಾರಿ ನಕಲೆ ನಮ್ಮ ಉಪಾಧ್ಯಕ್ಷರ ನಕಲುಳ್ಳೇರು ಅಂಚನೆ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರೇ ನಮ್ಮ ಮೋಹನ್ ಗಾಂಭೀರ್ಯರೇ ಅಂಚನೆ ಮಲ್ಲಿಕಾ ಭಂಡಾರ್ಲೆ ಎಂಕ್ಲಿಗೆ ಎಡತ್ತ ಪಡೆಯದು ಬಲತ್ತ ಪಡೆಯೋದು ಮಾತ ಸರಿಯಾಯಿನ ಸಹಾಯನ ಕೊರೊಂದುಲ್ಲೇರು ಐತೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಬಾರಿ ಪೊರ್ಲುಡು ಎಂಚಿನ ನಡಪನ ಐನ್ ಮಾತ ಐನ್ ನಮ್ಮ ಒಂಜಿ ವರದಿಡೆ ಐನ್ ದಾಖಲೀಕರಣಿಸುವಂತ ಒಂಜಿ ಕೆಲಸವನ್ನು ಮಲ್ತೊಂದುಲ್ಲೆ ಐತೊಟ್ಟಿಗೆ ಬೇತೆ ಕೆಲಸವನ್ನು ಮಲ್ತೊಂದುಲ್ಲೇರು ಐತೊಟ್ಟಿಗೆ ಮಹಿಳಾ ವಿಭಾಗದ ಅಧ್ಯಕ್ಷರೇ ನಮ್ಮ ಅರುಂಧಜಿ ಶೆಟ್ಲ ಆ ಮಹಿಳೆಯರೇನು ಮತ್ತು ಜೋಡಣೆ ಮಲ್ಪಡಿಸಿನ ಕೆಲಸವನ್ನು ಮಲ್ತೊಂದುಲ್ಲೇರು ಚಿತ್ರ ಅಡ್ಯಂತಾಯರು ಸಿರಿ ಸ್ವಸಹಾಯ ಸಂಘಟನೆದ ಒಕ್ಕೂಟದ ಒಂಜಿ ಅಧ್ಯಕ್ಷ ಸ್ಥಾನ ಇತ್ತೊಂದು ಅರ್ನ ನೇತೃತ್ವಡು ಸಿರಿ ಸ್ವಸಹಾಯ ಸಂಘಗಳ ಒಂಜಿ 21 ಸಂಘಟನೆಯಲ್ಲಿ ಗುಂಪುಲು ಮಾತ ಎಂಚಿನ ಎಡ್ಡ ಕೆಲಸವನ್ನು ಮಲ್ತೊಂದುಂಡು ಐತ ಒಟ್ಟಿಗೆ ರೆಡ್ಡು ಜವನಿರ ಎಂಕಲು ಮುಖ್ಯವಾದ ಎಂಕಲ್ನ ಕಾರ್ಯದರ್ಶಿಲು ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ರೈಕ್ ಎಲ್ಲಿಯಾರು ವಿವೇಕ್ ರೈಕ್ಲೆ ಅಕ್ಕಲ್ನ ಜವಾಬ್ದಾರಿ ಮಲ್ತೊಂದುಲ್ಲೇರು ಮತ್ತು ಬೊಕ್ಕ ನಿತೇಶ್ ನಿಶಾಂತ್ ಕೋಟಕಾರ್ ಯುವ ವಿಭಾಗದ ಜವಾಬ್ದಾರಿ ವಹಿಸಿ ಕೆಲಸ ಮಲ್ತೊಂದುಲ್ಲೇರು ಅಂಜನೆ ರಿತೇಶ್ ಶೆಟ್ಲ ಆ ಒಂಜಿ ಜವಾಬ್ದಾರಿನ ಯುವ ವಿಭಾಗದ ಜವಾಬ್ದಾರಿನ ಅಲ್ಲ ಮಲ್ತೊಂದುಲ್ಲೇರು ಸಂಘಟನಾ ಕಾರ್ಯದರ್ಶಿ ಆದ ಇಂಚ ಈ ಒಂಜಿ ಪದಾಧಿಕಾರಿನ ಮಾತ ಒಟ್ಟು ಸೇರೊಂದು ಎಡ್ಡೆ ರೀತಿಯ ಕೆಲಸವನ್ನು ಮಲ್ತೊಂದುಲ್ಲೇರು ಬೊಕ್ಕ ಎಂಕಲ್ನ ಮಾಜಿ ಅಧ್ಯಕ್ಷರ ನಕಲಿ ಅಕಲ್ ಮಾತ ಮಾಜಿ ಅಧ್ಯಕ್ಷರ ನಕಲಿ ಬಂದು ಈ ಸಂಘಗೂ ಒಂಜಿ ಏಪಲ ರಕ್ಷಣೆ ಕೊರ್ಪು ನಕಲಿ ಒಂಜಿ ಕೋರ್ ಕಮಿಟಿದ ಲೆಕ್ಕ ನಮ್ಮ ಸಂವಿಧಾನದ ನಿಜ್ಜಿ ಐಕ್ಯ ಮಾತ ಕೆಲವು ತಿದ್ದುಪಡಿ ನಮ್ಮ ಮಿತ್ತಿಗೆ ಮಲ್ಪೆರೆ ಉಂಡು ಮುಖ್ಯವಾದ ನಮ್ಮ ಮಾಜಿ ಅಧ್ಯಕ್ಷರ ನಕಲು ಮಾತ ಈ ಸಂಘಟನೆಗೆ ವಾಪೊರ್ತುಗು ತೊಂದರೆ ಬರ್ಪುಣ ಅಪಗಾಕಲೆ ಲಕ್ಕದುಂತದು ಐನು ಭಾರಿ ಒಂಜಿ ಉಲ್ಲಾಸಡು ಆ ಒಂಜಿ ಸಮಸ್ಯೆನ ನಿವಾರಣೆ ಮಲ್ಪಣಿನ ಕೆಲಸವನ್ನು ಮಲ್ತೊಂದು ಬತ್ತೇರಿ ಒಂಜಿ ಆತೆ ಅಕಲೆ ವಾ ಕಾರ್ಯಕ್ರಮ ಅನಾಗಲ ಧನ ಸಹಾಯವನ್ನು ಕೊರೊಂದು ಬತ್ತನಕಲೆ ಅಂಜನೆ ಅಕಲೆಲ್ಲ ಈ ಸಂದರ್ಭಗಳು ಸ್ಮರಿಸೊಂದು ನಮ್ಮ ಈ ಬಂಟ್ರ ಭವನಗೂ ಭಾರಿ ಒಂಜಿ ಮಲ್ಲ ಒಂಜಿ ಸಹಾಯ ಸಹಕಾರವನ್ನು ಕೊರ್ನಾರು ಬೊಲ್ಯಗುತ್ತು ವಿವೇಕ್ ಶೆಟ್ರಿ ಬೊಲ್ಯಗುತ್ತು ವಿವೇಕ್ ಶೆಟ್ರಿನ ಈ ಸಂದರ್ಭಡು ಯಾನು ಮನಸಾರ ಸ್ಮರಣೆ ಮಲ್ತೊಂದುಲ್ಲೆ ಇಂಚ ಮಿತ್ತಿಗೆ ನಮ್ಮ ಎಂಗ್ಲೆ ಪಂಚ ಕಾರ್ಯಗಳನ್ನ ಪಾಡ್ದ ಕಾರ್ಯ ಅಂದ ಬಂಡ ಐಟೆ ಮಾಹಿತಿ ಕೋಶನ್ನು ತಯಾರು ಮಲ್ಪಣಂಜಿನ ಒಂಜಿ ಕೆಲಸ ಇತ್ತೆ ಬೇತೆ ಬೇತೆ ಗ್ರಾಮ ಸಮಿತಿಲೆಗೆ ಬೋದು ಐಟು ರಡ್ಡು ಗ್ರಾಮ ಸಮಿತಿ ಮಾತ್ರ ನನ್ನ ಬಾಕಿ ಆತದೆ ಮಾತ 16 ಗ್ರಾಮ ಸಮಿತಿಲೇನ ಅಡೆ ಗ್ರಾಮ ಸಮಿತಿಲೇನ ಸಭೆಯಲ್ಲಿ ಎತ್ತದೆ ಅಕ್ಲೆಗೆ ಆ ವಿಚಾರನು ಪಂಡದು ಅಕ್ಕಲೆ ಅಯ್ಯನೆ ಆ ಸರ್ವೆ ಮಲ್ತದೆ ಆ ಗ್ರಾಮದ ಪ್ರತಿಯೊಂದು ಇಲ್ಲನ ಸರ್ವೆ ಮಲ್ತದೆ ಆ ರಿಪೋರ್ಟ್ ಎಂಕ್ಲೆಗೆ ಕೊನೆದು ಬೊಕ್ಕ ಮಾಹಿತಿ ಕೋಶನ ಎಂಕ್ಲೆ ತಯಾರು ಮಲ್ಪಣ ಜನ ಕೆಲಸವನ್ನು ಎಂಕ್ಲೆ ಮಲ್ಪೆರೆ ಪಿದಾಡ್ದ ಇಂದು ದಾಯಬೋಡು ಒಂದು ಬಂಡ ನಮ್ಮ ಪ್ರತಿ ಇಲ್ಲದಲ್ಲ ಒಂಜಿ ಸಂಪರ್ಕ ಈ ವಲಯಗೂ ಬರಡು ಪನ್ಪುಣ ಒಂಜಿ ಸದುದ್ದೇಶದ ಐನು ಮಲ್ತದೇನೆ ಅಂಚಿತ್ತಿನ ಆ ಒಂಜಿ ಕಾರ್ಯಗಳು ನಿಕ್ಲು ಮಾತ ಸಹಕಾರ ಮಿತ್ತಿಗಳ ಸಹಕಾರವನ್ನು ಕೊರಡು ಪಂಡೊಂದು ಐತೊಟ್ಟಿಗೆ ಒಂಜಾತೆ ಎಂಕ್ಲೆ ಅಧಿಕಾರ ಸ್ವೀಕಾರ ಮಲ್ಪನಾಗ ಒಂಜಿ 17 ಲಕ್ಷ ರೂಪಾಯಿ ಸಾಲ ಇತ್ತನೆ ಇತ್ತೆ 17 ಲಕ್ಷ ರೂಪಾಯಿ ಸಾಲ ಮಾತ ಅವು ಸಂದಾಯ ಆತನೆ ಒಂಜಾತೆ ಉಳಿಕೆ ಆನಾಗ ಇಂಚಿತ್ತೆ ಕಾರ್ಯ ಇತ್ತೆ ಈ ಒಂಜಿ ಕಾರ್ಯಕ್ಕೂ ಪ್ರತಿಭಾ ಪುರಸ್ಕಾರಗೆ ಒಂಜಿ ಪ್ರತಿಭಾ ಪುರಸ್ಕಾರಲ ಈ ಒಂಜಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ 1.5 ಲಕ್ಷ ರೂಪಾಯಿ ನೆಕ್ಕೆ ನಂಗೆ ಖರ್ಚ ಒಂದುಂಡು 1.5 ಲಕ್ಷ ರೂಪಾಯಿ ನಮ್ಮ ನೆಕ್ಕೆ ಪಾಡೊಂದಿಲ್ಲ ಆಂಡ ಅವು ಈ ಭವನದ ರೆಂಟೆಡ್ ಬತ್ತನಂಚಿನ ದುಡ್ಡು ಐನು ವಾಪಸ್ಸೆ ನಮ್ಮ ಸಮಾಜಕ್ಕೆ ಇಂಕ್ಲೆ ಕೊರೊಂದಿಲ್ಲ ಐಟ್ದಾಲ ಬೇಜಾರ ದಾಲಜ್ಜಿ ಅವು ಸಮಾಜಕ್ಕೆ ಪೋವೊಂದುಂಡು ಅಂಚೆ ಅದು ಪುನಃ ಒಂಜಿ ಎಡ್ಡೆ ಕೆಲಸ ನಾನು ಪಂಡೊಂದು ಈ ಐಕು ಬೋಡಾದೆ ನಮ್ಮ ಈ ಮಿತ್ತಿಗೆ ಒಂಜಿ ಧನ ಸಂಗ್ರಹಗೋಸ್ಕರ ಒಂಜಿ 30,000 ರೂಪಾಯಿದ ಒಂಜಿ ದೇಣಿಗೆಯನ್ನು ಸಂಗ್ರಹ ಮಲ್ತದೆ ನಮ್ಮ ಮಿತ್ತ ಹಾಲ್ಗೆ ಆಕಲ್ನ ಫೋಟೋ ಬೋರ್ಡ್ ನಂಚಿನ ಒಂಜಿ ಕೆಲಸನು ಕೆಲಸಗಳು ಎಂಕ ಪಿದಾಡ್ದ ಮಾತ ಗ್ರಾಮ ಸಮಿತಿದಾಗಲ ಐನು 10 ಫೋಟೋಸ್ ಕೊರ್ದು ಆ ಒಂಜಿ ಧನ ಸಹಕಾರವನ್ನು ಮಲ್ಪಣಂಚಿನ ಕೆಲಸ ಭರವಸೆಲ್ಲ ಮಾತ 14 ಗ್ರಾಮದಕ್ಕೆಲ್ಲ ಎಂಕ್ಲಿಗೆ ಕೊಡ್ತೇವೆ ನಿಕ್ಲೆ ಐನು ಅನುಷ್ಠಾನಕ್ಕೂ ಕೊಂಡ್ರಂಚನ ಮಿತ್ತಿಗೆ ಐನು ಅನುಷ್ಠಾನ ಕೊಂಡ್ರಂಚಿನ ಕೆಲಸವನ್ನು ನಿಕ್ಲ ಮಲ್ಪಡು ನಿಕ್ಲ ಸಹಕಾರ ಇಜ್ಜಿನ
ದಿಂದ ಮಾಹಿತಿ ಕೌಶಲ್ಯ ಮಲ್ಪೆಲ್ಲ ಸಾಧ್ಯ ಅಜ್ಜಿ ಧನ ಸಂಗ್ರಹ ಮಲ್ಪೆಲ್ಲ ಸಾಧ್ಯ ಅಜ್ಜಿ ಐಕೆ ನಿಕ್ಲ ಮಾತೆಲ್ಲ ಸಹಕಾರ ಬೋಡು ಪಂಡದೆ ಅನ್ನ ಕೇಳೊಂದು ಮಿತ್ತೆಗೆ ಬೊಕ್ಕೊಂಜಿ ಮೂಜಿನ ವಿಚಾರ ಇಂಜಿನ ಬಂಡ ನಮ್ಮ ಖಾಲಿ ಈ ಉಳ್ಳಾಲ ವಲಯ ಈ ಸಂಘಟನೆ ಜಾತಿಯ ಸಂಘಟನೆ ಬಂಡ ಅವು ಬೊಕ್ಕೊಂಜಿ ಸಂಘಟನೆ ಮಿತ್ತು ನಮ್ಮ ಸವಾರಿ ಮಲ್ಪಣಂಚಿನ ಕೆಲಸ ಅತ್ತೆ ಬೊಕ್ಕೊಂಜಿ ಸಂಘಟನೆ ಮಿತ್ತು ನಮ್ಮ ಸೈನ್ಯ ಕಟ್ಟುನಂಚಿನ ಕೆಲಸ ಅತ್ತವು ಅವು ಎಂಚಿನ ಕೆಲಸ ಅಂದ ಮಾತ ಈತ ಉಳ್ಳಾಳ ತಾಲೂಕುಡು ಒಂಜಿ 14 ಎಂಜಿನ ಬೇತೆ ಬೇತೆ ಜಾತಿಯ ಸಂಘಟನೆ ಉಂಟು 14 ಜಾತಿಯ ಸಂಘಟನೆ ಉಂಟು ಆ 14 ಜಾತಿಯ ಸಂಘಟನೆಲ್ಲ ಇಡೀ ಲೆಪ್ಪೊಡು ಹಿಂಗೆ ಮನಸ್ಸು ತೋಜೊಂದುಂಡು ಮಾತೆರಲ್ಲ ಆ ಪ್ರಮುಖರ ಇಡೀ ಎತ್ತದೆ ಬೊಕ್ಕೊಂಜಿ ಎಡ್ಡೆ ಕೆಲಸವನ್ನು ನಮ್ಮಲ್ಲಿ ಮಲ್ಪೊಡು ನಮ್ಮ ಏಪಲ ಅನ್ಯ ಜಾತಿಯರಿಗೆ ಏಪಲ ನಾವು ಗೌರವ ಕೊರಡು ನಮ್ಮ ಗೌರವಲ ಹೆಚ್ಚಾಪನು ಬಂದ್ಬಿನ ಆ ಒಂಜಿ ಇರಾದೆಲನೆ ನನಗೆ ಹೆಂಕೊಂಡು ಅಂಚಾದೆ ಜಾತಿದ ಮಿತ್ತು ಪ್ರೀತಿ ಇತ್ತಂಡ ಜಾತಿದ ಮಿತ್ತು ಗೌರವ ಇತ್ತಂಡ ನಮ್ಮ ಗೌರವಲ ಹೆಚ್ಚಾಪನು ಬಂದ್ಬಿನ ಈ ಪಾತೆರ ಈ ಒಂಜಿ ವಿಚಾರಡು ಮಿತ್ತಿಗೆ ಒಂಜಿ ಎಡ್ಡೆ ಆ ರೀತಿಯ ಒಂಜಿ ಕಾರ್ಯಕ್ರಮಗಳನ್ನ ಅಳವಡಿಸೊಂದು ಉಳ್ಳಾಲ ವಲಯ ಬಂಟರ ಸಂಘ ನನಾತ್ ಒಂಜಿ ಎಡ್ಡೆ ಕೆಲಸವನ್ನು ಮಲ್ತದನಿಗೆ ಬಂದ್ಬಿನ ಪಾತೆರನು ಈ ಸಮಾಜದ ಜನಗಳು ಪಂಪಣಂಚಿನ ಕೆಲಸ ಎಂಕ್ಲ ಮಿತ್ತಲ ಮಲ್ಪಾಂದ ಈ ಸಂದರ್ಭಡು ಮಹಾಸಭೆತ ಈ ಒಂದು ಅಧಿವೇಶನದ ಸಂದರ್ಭಡು ನಿಕ್ಲಿನ ಮಾತೆರೆಲ್ಲ ಎಂಕ್ಲು ಪಂಡೊಂದು ಈ ಎಂಕ್ಲಿಗೆ ಈ ವರ್ಷ ಸಹಕಾರಕ್ಕೆ ನಿಕ್ಲು ಮಾತ ಭಾರೀ ಪೊರ್ಲು ಸಹಕಾರ ಕೊಡ್ತಾರೆ ನಿಕ್ಲಿಗೆ ಮಾತೆರೆಗಳ ಯಾನು ಕೃತಜ್ಞತೆಯನ್ನು ಸಲ್ಲಿಸ ಒಂದು ಎನ್ನ ರಡ್ಡು ಪಾತೆರನು ಉಂತ ಒಂದಿಲ್ಲ ಮಾತೆರೆಗಳ ಧನ್ಯವಾದಗಳು. ರಮೇಶ್ ಆಳ್ವೇರ್ ಬೈದೇರು ಆರು ವೇದಿಕೆ ಬತ್ತದ ಅಧ್ಯಕ್ಷರ ಒಂಜಿ ಪೂತ ಗೌರವ ಸ್ವೀಕಾರ ಮಲ್ಪಡು ಅಂಚನೆ ಕೊಣಾಜೆ ಗ್ರಾಮದ ಅಧ್ಯಕ್ಷರು ರಮಣಾಥ್ ಶೆಟ್ಟಿ ಕಕ್ಕೆಮಜಲ್ ಬರೊಂದುಲ್ಲೇರು ಅರ್ಲ ದಯಮಲ್ತದ ಮಂತರ್ಮೇಗ ಬತ್ತದ ವಲಯ ಅಧ್ಯಕ್ಷರಡ ಒಂಜಿ ಪೂತ ಗೌರವನು ಸ್ವೀಕಾರ ಮಲ್ಪಡು ಐತ ಒಟ್ಟಿಗೆ ಎಗಡು ಮಾತ ಉಪಸಮಿತಿದಾಗಲೆತ್ತ ಇತ್ತೆ ಒಂಜಿ ಉಪಸಮಿತಿ ಪ್ರಧಾನವೈನಂಜನ ಉಪಸಮಿತಿ ಒರಿದು ಪೋತುಂಡು ಸಿರಿ ಸ್ವಸಹಾಯ ಸಂಘಗಳ ಒಕ್ಕೂಟ ಐತ ನಿರ್ದೇಶಕರ ವೇದಿಕೆ ಬತ್ತದ ಪೂತ ಗೌರವನು ಸ್ವೀಕಾರ ಮಲ್ಪಡು ಶ್ರೀಮತಿ ಸಮಿತಾ ಶೆಟ್ಟಿ ಮುನ್ನೂರು ಅವರ ಜೊತೆ ಕಾರ್ಯನಿರ್ವಾಹಕ ನಿರ್ದೇಶಕಿ ಸಿರಿ ಒಕ್ಕೂಟ ಶಮಿತಾ ಶೆಟ್ಟಿ ಮುನ್ನೂರು, ಗೀತಾ ಶೆಟ್ಟಿ ತಲಪಾಡಿ, ಶ್ರೀಮತಿ ಭಾರತಿ ಶೆಟ್ಟಿ ಕೊಣಾಜೆ, ಅನುಷಾ ಗಾಂಭೀರ್ ಕೊಟೆಕಾರ್ ಆಯ್ತೊಟ್ಟಿಗೆ ಲೆಕ್ಕ ಪರಿಶೋಧಕರು ಶ್ರೀಮತಿ ಶಶಿಕಲಾ ಶೆಟ್ಟಿ ಉಲ್ಲಾಲ ಬೊಕ್ಕ ವನಿತಾ ಶೆಟ್ಟಿ ಕಿನ್ಯ ಅಕಲ್ಲ ವೇದಿಕೆ ಬತ್ತದ ಪೂತ ಗೌರವವನ್ನು ಸ್ವೀಕಾರ ಮಲ್ಪಡು. ಮಹಿಳಾ ವಿಭಾಗದ ಜೊತೆ ಕಾರ್ಯದರ್ಶಿ ಶ್ರೀಮತಿ ಸುಜಾತಾ ಬಿ ಶೆಟ್ಟಿ ಕೊಟೆಕಾರ್ ಆರ್ಲ ಮಂತರ್ಮೆ ಬತ್ತದ ಪೂತ ಗೌರವವನ್ನು ಅಧ್ಯಕ್ಷರಡ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತುಳ್ಳ. ಉದ್ಘಾಟನಾ ಸಮಾರಂಭ ಇತ್ತೆ ನೃತ್ಯ ಸಂಭ್ರಮದ ಉದ್ಘಾಟನಾ ಸಮಾರಂಭ ನಡಪೆರುಂಡು ಐತ ಉದ್ಘಾಟಕರು ಅಂಜನೆ ಮುಖ್ಯ ಅತಿಥಿಲು ಇತ್ತಲೇ ನಮ್ಮೊಟ್ಟಿಗೆ ಸೇರ್ದೇರು ಅಕಲೆಲ್ಲ ಪ್ರೀತಿಡ್ ಸ್ವಾಗತ ಮಲ್ತೊಂದು ಇತ್ತೆ ಕಾರ್ಯಕ್ರಮದ ಅಂತಿಮ ಭಾಗದಾಡೆ ಬರೊಂದುಲ್ಲ ಐಕೆ ತುಂಬು ಶ್ರದ್ಧಾಂಜಲಿ ಕಾರ್ಯಕ್ರಮ ಉಂಡು ಒಂದು ವಿನಂತಿ ಮಲ್ತೊಂಡು. ಸುರಕಾದ ಕರಿನ ಒಂಜಿ ವರ್ಷಡು ನಮ್ಮ ಈ ವಲಯದ ಗೌರವಾನ್ವಿತ ಅಧ್ಯಕ್ಷರಾಯಿನ ಕೆ ರವೀಂದ್ರ ರೈ ಕಲ್ಲಿಮಾರ್ ಇನ್ನೀತ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸೋದು ಕೊಡ್ತೇರು. ಅರೆಗೆ ನಮ್ಮ ಮಾತೆರ್ನ ಪರವಾದ ತುಂಬ ಹೃದಯದ ಧನ್ಯವಾದನು ಕೊರೊಂದಿಲ್ಲ. ಅಂಚೆನೆ ಉಪಾಧ್ಯಕ್ಷರಾಯನ ಮೋಹನ್ ದಾಸ್ ಗಾಮೇರ್ಯರು, ಪ್ರಧಾನ ಕಾರ್ಯದರ್ಶಿಯಾಯನ ಆನಂದ್ ಶೆಟ್ರು, ಕೋಶಾಧಿಕಾರಿಯಾಯನ ಯಶವಂತ್ ಶೆಟ್ರು, ಸಂಘಟನಾ ಕಾರ್ಯದರ್ಶಿಯಾಯನ ಪ್ರವೀಣ್ ರೈ, ಜೊತೆ ಕಾರ್ಯದರ್ಶಿಯಾಯನ ರಿತೇಶ್ ಶೆಟ್ರು, ಜೊತೆ ಕಾರ್ಯದರ್ಶಿ ಕುಡಂಜಿ ವಿವೇಕ್ ರೈ ನಮ್ಮ ಮಾತೆರ್ನ ಪರವಾದ ತುಂಬ ಹೃದಯದ ಧನ್ಯವಾದನ ಕೊರೊಂದಿಲ್ಲ. ಅಂಚೆನೆ ಮಾಜಿ ಅಧ್ಯಕ್ಷರನ್ನ ಕಲೆಗೆ ಆಯ್ನ ಸುರೇಶ್ ಚೌಟರಿಗೆ, ಜಿತೇಂದ್ರ ಶೆಟ್ರಿಗೆ, ರವೀಂದ್ರ ರೈ ಕಲ್ಲಿಮಾರಿಗೆ, ರವೀಂದ್ರ ಈ ಉಳಿದೊಟ್ಟಿಗೂ ಅಂಚ ಮಾತೆರೆಗ್ಲ ಚಂದ್ರಾಶ್ರಯ ಅಡ್ಡಂತರಿಗೆ ನಮ್ಮ ಮಾತೆರ್ನ ಪರವಾದ ತುಂಬ ಹೃದಯದ ಧನ್ಯವಾದನ ಕೊರೊಂದಿಲ್ಲ. ಅಂಚೆನೆ ನೃತ್ಯೋತ್ಸವದ ಅತಿಥಿಗಳು ಬೈದಿರು ಚಂದ್ರಾಶ್ ಶೆಟ್ರು, ಅಂಚೆನೆ ರೂಪಕಲಾಗ ಅಂಜನಿ ಬತ್ತಿನ ಮಾತ ಭಿನ್ನರೆಗ್ಲ ತುಂಬ ಹೃದಯದ ಧನ್ಯವಾದನ ಕೊರೊಂದಿಲ್ಲ. ದೇವಿ ಚರಣ ಬೈದಿರು ಅರೆಗ್ಲ ನಮ್ಮ ಮಾತೆರ್ನ ಪರವಾದ ತುಂಬ ಹೃದಯದ ಧನ್ಯವಾದಗಳು. ಅಂಚೆನೆ ನಮ್ಮ ಮಹಿಳಾ ಅಧ್ಯಕ್ಷರಾಯನ ಅರುಂಧತಿ ಶೆಟ್ರು ಬಕ್ಕ ಆರ್ನ ಇಡೀ ಟೀಮು ಅಂಚೆನೆ ಸಿರಿ ಸ್ವಸಹಾಯ ಸಂಘದ ಚಿತ್ರ ಅಡ್ಡ ಅಂತ ಆರ್ನ ಇಡೀ ಟೀಮ್ಗೆ ಯುವ ಅಧ್ಯಕ್ಷರಾಯನ ನಿಶಾಂತ್ ಶೆಟ್ರು ಬಕ್ಕ ಆರ್ನ ಇಡೀ ಟೀಮ್ಗೆ ಅಂಚೆನೆ ಕ್ರೀಡೋತ್ಸವದ ಸಾಂಸ್ಕೃತಿಕ ಅಧ್ಯಕ್ಷರಿಗ್ಲ ಅಕಲ ಸರ್ವ ಸದಸ್ಯರಿಗ್ಲ ತುಂಬ ಹೃದಯದ ಧನ್ಯವಾದನು ಕೊರೊಂದಿಲ್ಲ.
ಅಂಚೆನೆ ನಮ್ಮ 50 ಜನ EC ಮೆಂಬರ್ನ ಕಲೆಗೆ ಬೊಕ 14 ಗ್ರಾಮದ ಅಧ್ಯಕ್ಷರನ್ನ ಕಲೆಗೆ ಅಂಚಿನ ಬತ್ತಿನ ನಮ್ಮ ಸರ್ವ ಸದಸ್ಯರಿಗೆ ಮಾತೆರೆಗಳ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಕೊರೊಂದುಲ್ಲೆ. ಅಂಚೆನೆ ಇನ್ನಿತ ಒಂಜಿ ಕಾರ್ಯಕ್ರಮಗೂ ನೃತ್ಯೋತ್ಸವ ಬಾರಿ ಮಲ್ಲ ಕಾರ್ಯಕ್ರಮ ಒಂದುಂಡು ಐಕ್ ಬತ್ತಿನ ಮಾತ ಬಿನ್ನೆರೆಗೆ ನೃತ್ಯೋತ್ಸವದ ಜೋಕುಲೆಗೆ ಅಂಚೆನೆ ಐಕೆ ಸಹಕಾರ ಮಲ್ಪನ ಪ್ರತಿಯೊರಿಯಾಗ್ಲ ತುಂಬು ಹೃದಯದ ಧನ್ಯವಾದವನ್ನು ಕೊರೊಂದುಲ್ಲೆ. ಅಂಚೆನೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಬೊಕ ಮಾತೆರೆಗ್ಲ ಸಹಕಾರ ಮಲ್ತಿನ ಪ್ರತಿಯೊರಿಯಾಗ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತಿನ ಪ್ರತಿಯೊರಿಯಾಗ್ಲ ಧನ್ಯವಾದವನ್ನು ಕೊರೊಂದಿಲ್ಲ. ಅಂಚೆನೆ ಈ ಹಾಲನ್ನು ಪೊರ್ಲುಡು ನಿರ್ವಹಣೆ ಮಲ್ತೊಂದು ಪುನಃ ನಮ್ಮ ಸುರೇಶ್ ಶೆಟ್ರಿಗ್ಲ ಧನ್ಯವಾದವನ್ನು ಕೊರೊಂದು ಎಂಕಿ ಅವಕಾಶ ಕೊರ್ನೆಗೆ ಧನ್ಯವಾದಗಳು.